ನಮಸ್ಕಾರ ವೀಕ್ಷಕರೇ, ಕನ್ನಡ ಶಾಲೆ ಎದ್ದೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಅಂದ್ಕೊಳ್ಳೋದು ಕನ್ನಡ ಶಾಲೆಗಳು ಎದ್ದೇಳುವುದಂದ್ರೆ ಏನಪ್ಪಾ, ಅದನ್ನ ಕನ್ನಡ ಶಾಲೆಯನ್ನು ಉಳಿಸೋ ಪ್ರಯತ್ನಗಳನ್ನ ಆಗಬೇಕು, ಮಾಡಬೇಕು, ಸರ್ಕಾರಗಳು ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ರೆ ಆ ಕನ್ನಡ ಶಾಲೆಗಳೇ ಹೇಗೆ ತಾನು ಎಚ್ಚೆತ್ತುಕೊಂಡು ಅಲ್ಲಿ ಶಾಲೆಗಳಿಗೆ ಆ ಮಕ್ಕಳೇ ಬನ್ನಿ ಅಂತ ಹೇಳ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ನಿಮಗೆ ಬರಬಹುದು. ಬಹುಶಃ ಇವತ್ತಿನ ಪ್ರಸ್ತುತ ಸನ್ನಿವೇಶವನ್ನು ನೋಡುವಾಗ ಎಲ್ಲೆಲ್ಲಿ ಕನ್ನಡ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ಅಂತ ಇದ್ದಾವೋ ಆ ಶಾಲೆಗಳೇ ಇವತ್ತು ತನ್ನನ್ನು ತಾನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ದಾವೆ ಅಂತ ಅನ್ನೋದು. ಹಾಗಾದ್ರೆ ಹೇಗೆ ಮತ್ತು ಯಾಕೆ ಅಂತ ಅನ್ನೋದು ಪ್ರಸ್ತುತ ಇವತ್ತಿನ ಕೆಲ ದಿನಗಳಲ್ಲಿ ನೋಡುವಾಗ ಕನ್ನಡ ಶಾಲೆಗಳನ್ನು ಉಳಿಸುವಂತ ಪ್ರಯತ್ನಗಳನ್ನ ಬಹಳಷ್ಟು ಗಣ್ಯರು, ಕೆಲವು ಜನಮುಖಂಡರುಗಳು ಮಾಡ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂತ ಪ್ರಯತ್ನಗಳ ಭಾಗವಾಗಿ ಕೆಲವೊಂದು ಕನ್ನಡ ಶಾಲೆಗಳು ಉಳಿತಾ ಇರುವುದನ್ನು ಕೂಡ ನೋಡ್ತಾ ಇದ್ದೇವೆ. ಮತ್ತೊಂದೆಡೆಯಲ್ಲಿ ಸರ್ಕಾರದ ಪ್ರಮುಖ ಅಧಿಕಾರಿಗಳೇ ಇವತ್ತು ಈ ಶಾಲೆಯನ್ನ ಮುಚ್ಚಿದ್ದೇವೆ, ಆ ಶಾಲೆಯನ್ನ ಮುಚ್ಚಿದ್ದೇವೆ, ಅಲ್ಲಿ ಇಷ್ಟೇ ಮಕ್ಕಳು ಇರುವುದು, ಹಾಗಾಗಿ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟುಕೊಂಡು ಬಹುಶಃ ಈ ಶೈಕ್ಷಣಿಕ ದಿನದ ಆರಂಭದಲ್ಲೇ ಕೆಲವೊಂದು ಶಾಲೆಗಳನ್ನು ಮುಚ್ಚಿದ್ದೇವೆ ಅಂತ ಅನ್ನೋದನ್ನೇ ಶಹಬಾಸ್ಗಿರಿ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಆಡಳಿತ ಬಂದಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಮಾಡಬೇಕಾಗಿರುವುದು ಏನು ಅಂತ ಅನ್ನೋದರ ಬಗೆಗೆ ಚರ್ಚೆಗಳು ಆಗಬೇಕಾಗಿರುವುದು ಬಹಳ ಅಗತ್ಯ. ಈ ಬಗೆಗೆ ಇಬ್ಬರು ನಮ್ಮ ಜೊತೆಗೆ ಇರುವಂತವರು, ಒಬ್ಬರು ಒಂದು ಶಾಲೆಯನ್ನ ಅಭಿವೃದ್ಧಿಪಡಿಸಲಿಕ್ಕಾಗಿ ಅವರು ಕೈ ಹಾಕಿ ಇವತ್ತು ಅಲ್ಲಿಯ ಸ್ಥಳೀಯ ಜನರನ್ನು ಮೆಚ್ಚಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮತ್ತೊಬ್ಬರು ಆ ಹೋರಾಟದ ಭಾಗವಾಗಿ ಇರುವಂತವರಿದ್ದಾರೆ. ಮತ್ತೊಬ್ಬ ಪತ್ರಕರ್ತರು ಕೂಡ ಇದ್ದಾರೆ. ದಯಾನಂದ್ ಶೆಟ್ಟಿ ಅವರು ಮಂಗಳೂರು ಭಾಗದ ಕಾರ್ಪೊರೇಟರ್ ಆಗಿದ್ದಾರೆ. ದಯಾನಂದ್ ಶೆಟ್ಟಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಮತ್ತೊಬ್ಬರು ರೆಹಮಾನ್ ಕುಂಜತ್ ಪೈಲ್, ಬರಕಡ ಶಾಲೆ, ಅಲ್ಲಿ ಕನ್ನಡ ಶಾಲೆ ಇದೆ, ಇವತ್ತಿಗೂ ಅದು ಉಳಿದುಕೊಂಡಿದ್ರೆ ಬಹುಶಃ ರೆಹಮಾನ್ ಖಾನ್ ಮತ್ತವರ ಇಡೀ ಅಲ್ಲಿನ ಸ್ಥಳೀಯ ಪರಿಸರದ ಜನರು ಕಾರಣ ಅಲ್ಲಿ ರಂಗಸ್ವರೂಪ ಅನ್ನುವಂಥ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಶೈಕ್ಷಣಿಕ ಚಟುವಟಿಕೆ ನಡೆಸಿಕೊಂಡು ಬಂದ ರೆಹಮಾನ್ ಖಾನ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮವರೇ ಪತ್ರಕರ್ತರು ರಮೇಶ್ ಪೆರ್ಲಾ ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಮೇಶ್ ಪೆರ್ಲಾ ಅವರೇ, ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಇವತ್ತು ನಮ್ಮ ಅಧಿಕಾರಿಗಳು ಹೇಳಿಕೆಗಳನ್ನ, ಅಂದ್ರೆ ಸ್ಟೇಟ್ಮೆಂಟ್ಗಳನ್ನ, ಈ ಶಾಲೆ ಮುಚ್ಚಿದ್ದೇವೆ ಅಂತ ಕೊಡ್ತಾ ಇರುವಂಥದ್ದು. ಸೊ ಅಂದ್ರೆ ನಾವೆಲ್ಲ ಹೇಳ್ತಾ ಇದ್ದೇವೆ ಕನ್ನಡ ಶಾಲೆ ಮುಚ್ಚುತ್ತಾ ಇದೆ ಅಂತ ಅನ್ನೋದು. ಅದ್ರ ಜೊತೆಗೆ ಕೆಲವೊಂದು ಪ್ರಯತ್ನಗಳು ಕೂಡ ನಡೀತಾ ಇರೋದು ಉಳಿಸುವಂತ, ಬೆಳೆಸುವಂತ. ಹಾಗಾದ್ರೆ ಕನ್ನಡ ಶಾಲೆಗಳನ್ನು ನಿಜವಾದ ಅರ್ಥದಲ್ಲಿ ಉಳಿಸುವವರು ಯಾರು? ಸರ್ಕಾರವು, ಜನರೇ ಉಳಿಸಿಕೊಳ್ಬೇಕಾಗಿದೆ. ಅದು ಇದು ಯಾಕೆ ಸಮಸ್ಯೆ ಶುರುವಾಯ್ತು ಅಂದ್ರೆ ಸರ್ಕಾರದ ಪಾಲಿಸಿಯಿಂದಾಗಿ. ಪಾಲಿಸಿ ಮಾಡುವವರು ಯಾರು ಅಂದ್ರೆ ಈ ಪ್ರೈವೇಟ್ ಶಾಲೆ ನಡೆಸುವವರೇ ಅಲ್ಲಿ ಪಾಲಿಸಿ ಮಾಡುವರು. ಅಂದ್ರೆ MLAs, ಮಿನಿಸ್ಟರ್ ಯಾರಿದ್ದಾರೆ ಅವರು ಈ ಏನು ಪ್ರೈವೇಟ್ ಶಾಲೆ ಮಾಡುವವರೇ ಆಗಿರ್ತಾರೆ. ಅವ್ರು ಯಾವ ರೀತಿಯ ಪಾಲಿಸಿ ಮಾಡಬಹುದು ಅನ್ನೋದು. ಆಮೇಲೆ ಭಾಷೆ ವಿಷಯ ಕೂಡ ಬರ್ತದೆ ಅಲ್ಲಿ, ಇಂಗ್ಲಿಷ್ ಮತ್ತು ಕನ್ನಡ ಮಾತೃಭಾಷೆ ವಿಷಯ. ಮಾತಾಡ್ಲಿಕ್ಕೆ, ಭಾಷಣ ಮಾಡ್ಲಿಕ್ಕೆ ಒಟ್ಟಿಗೆ ಆಗಿ ಇವರು ಕನ್ನಡ ಮಾತೃಭಾಷೆ ಬಗ್ಗೆ ತುಂಬಾ ಮಾತಾಡ್ತಾರೆ. ಆದ್ರೆ ವಸ್ತುಸ್ಥಿತಿಗೆ ಬಂದಾಗ ಇವರಿಗೆ ವ್ಯಾಪಾರವೇ ಆಗಿದೆ, ಶಿಕ್ಷಣ ಕೂಡ ವ್ಯಾಪಾರ ಆಗಿದೆ, ರಾಜಕಾರಣ ಕೂಡ ಒಂದು ವ್ಯಾಪಾರ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ಶಾಲೆ ಈ ದುಸ್ಥಿತಿಗೆ ಬಂದಿರುವುದು. ಏನು ಇದಕ್ಕೆ ಪರಿಹಾರ ಅಂದ್ರೆ ಜನರೇ ಒಗ್ಗಟ್ಟಾಗಿ ನಮ್ಮ ಶಾಲೆ ನಾವು ಅಭಿವೃದ್ಧಿ ಹೇಗೆ ಮಾಡಬೇಕು, ಹೇಗೆ ಇಲ್ಲಿ ಮಾಡಬೇಕು ಅಂತ. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತು ನಿಮಗೆ, ಈ ಕನ್ನಡ ಶಾಲೆ, ಈ ಸರ್ಕಾರಿ ಶಾಲೆಯಲ್ಲಿ ಬೆಸ್ಟ್ ಟೀಚರ್ಸ್ ಸೆಲೆಕ್ಟ್ ಆಗಿರ್ತಾರೆ. ಪ್ರೈವೇಟ್ ಸ್ಕೂಲಲ್ಲಿ ಆತರ ಇರುವುದಿಲ್ಲ. ಆಕ್ಚುಲಿ ನಮ್ಮ ಕಲ್ಪನೆ ಏನಿದೆ ಅಂದ್ರೆ ಕನ್ನಡ ಮಾತ್ರ, ಇಂಗ್ಲಿಷ್ ಇಲ್ಲ ಅಂತ. ಅದು ಕೂಡ ಇಂಗ್ಲಿಷ್ ಕೂಡ ಬಂದಿದೆ. ಸಪೋಸ್ ಈಗ ಲ್ಯಾಂಗ್ವೇಜ್ ಕನ್ನಡ ಆಗಿದ್ರು ಕೂಡ, ಮೀಡಿಯಂ ಆಫ್ ಇದು ಲರ್ನಿಂಗ್ ಕನ್ನಡ ಆಗಿದ್ರು ಕೂಡ ಇಂಗ್ಲಿಷ್ ಕಲಿಸ್ತಾರೆ ಈಗ. ವಿಶೇಷವಾಗಿ ಊರಿನ ಕೆಲವು ತುಂಬಾ ಏನು ಕ್ರಿಯಾಶೀಲವಾಗಿರುವಂತ ಸಮಿತಿಯವರು ಬೇರೆ ಹುಡುಗರನ್ನು ತಂದು, ಟೀಚರ್ಸ್ ತಂದು ಇಂಗ್ಲಿಷ್ ಕಲಿಸುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ನಮ್ಮ ಶಾಲೆ ಅಂತ ಜನರು ಸೇರಿ ಆ ಶಾಲೆಯನ್ನು ಒಂದು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಆಗ್ತದೆ. ಇಲ್ಲಿ LKG UKG ಇದು ಕೂಡ ಬಂದಿರುವಂತದ್ದು, ಬಹುಶಃ ಇತ್ತೀಚೆಗೆ ಅದನ್ನು ಆರಂಭಿಸಬೇಕು ಅಂತ ಅನ್ನುವಂಥದ್ದು. ಹೌದು, ಅದು ಆಕ್ಚುಲಿ ಈಗ ಕನ್ನಡ ಶಾಲೆ ಇದಾಗಬೇಕಾದ್ರೆ ಈಗ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಮೇನ್ ಅದಕ್ಕೆ ಫೀಡರ್, ಎಲ್ಲಿ ಸ್ಟೂಡೆಂಟ್ಸ್ ಎಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋದು. ಪ್ರೈವೇಟ್ಗೆ ಹೇಗೆ ಬರ್ತಾರೆ, ಇಲ್ಲಿ ಏನಾಗ್ತದೆ, ನಮ್ಮ ಅಂಗನವಾಡಿ, ಸರ್ಕಾರಿ ಶಾಲೆಯಿಂದ ಎಲ್ಲಿ ಅಂಗನವಾಡಿ ಇದೆ, ತುಂಬಾ ಅಂಗನವಾಡಿ ಏನಿಲ್ಲ, ಅಲ್ಲೇ ಫೆಸಿಲಿಟಿ ಕೂಡ ಅಷ್ಟೇನಿಲ್ಲ, ಕೆಲವು ಕಡೆ ಚೆನ್ನಾಗಿದೆ, ಕೆಲವು ಕಡೆ ಅಷ್ಟೇನಿಲ್ಲ. ಸೊ ನಮಗೆ ಬರೋದು ಯಾರು, ಅಂಗನವಾಡಿಯಿಂದ ಬರುವಂತ ಸ್ಟೂಡೆಂಟ್ಸ್. ಸೊ ಸರ್ಕಾರಿ ಶಾಲೆಯಲ್ಲಿ ಕೂಡ ಶಾಲಾ ಪೂರ್ವ
ಏನು ಕ್ಲಾಸಸ್ LKG ತರ UKG ಬೇರೆ ಯಾವುದೇ ನೀವು ಹೆಸರು ಬೇಕಾದ್ರೂ ಕೊಡ್ಬೋದು. ಆ ತರದ ವ್ಯವಸ್ಥೆ ಮಾಡಿದಾಗ ಮಾತ್ರ ನಿಮಗೆ ಸರ್ಕಾರಿ ಶಾಲೆಗೆ ಸ್ಟೂಡೆಂಟ್ಸ್ ಬರ್ಬೋದು ಅನಿಸ್ತದೆ. ಅದೊಂದು ದೊಡ್ಡ ಸೊಲ್ಯೂಷನ್ ಇರುವುದು. ಇದನ್ನು ಸರ್ಕಾರ ಕೂಡ ಈ ಪಾಲಿಸಿಯನ್ನು ತರಬೇಕಾಗ್ತದೆ ತಕ್ಷಣಕ್ಕೆ. ಅದೇ ಇದು ಈ ತರದ ಪ್ರಯೋಗವನ್ನು ಕೆಲವೆಡೆ ಈಗಾಗಲೇ ಮಾಡಿದ್ದಾರೆ ಅನ್ಸುತ್ತೆ. ಈಗ ಧನಸಿಟಿ ಶಾಲೆಯಲ್ಲಿ ಮಾಡಿದ್ದಾರೆ, ಕೆಲವು ವಿಟ್ಲದಲ್ಲಿ ಒಂದ್ ಕಡೆ ಮಾಡಿದ್ದಾರೆ, ತುಂಬಾ ಕಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಅನಿವಾರ್ಯ ಆಗ್ತಾ ಇದೆ. ಎಲ್ಲಿ ಹತ್ತಿರದ ನಮ್ಮ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಹತ್ತಿರದಲ್ಲಿ ಒಂದು ಅಂಗನವಾಡಿ ಇದೆ, ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅದರ ಬೇಸ್ ಮೇಲೆ ನಮಗೆ ನೆಕ್ಸ್ಟ್ ಅಡ್ಮಿಷನ್ ಆಗೋದು ಪರಿಸ್ಥಿತಿ ಹೀಗಿದೆ. ಖಾಸಗಿ ಶಾಲೆಯಲ್ಲಿ ಆಗ್ತದೆ, ಅವರು LKG ಇದೆ, ಆಮೇಲೆ ಬೇರೆ ಬೇರೆ 3 ತರದ ಇದೆ. ಆಧುನಿಕ ಶಿಕ್ಷಣ ಅಥವಾ ಶಿಕ್ಷಣ ಅಂದ್ರೆ ಹೀಗೆ ಅಂತ ಅಲ್ಲಿ ಇದೆ ಅಂತಕ್ಕಂಥದ್ದು. ಹೇಮನ್, ಅಂದ್ರೆ ಮಹಾನಗರ ಪಾಲಿಕೆ ಒಳಗಡೆ ಮರಕಡ ಅನ್ನುವಂತ ಸ್ಥಳದಲ್ಲಿ ಇರುವಂತದ್ದು ನೀವೇ ಕಲಿತಂತ ಶಾಲೆ ಪರಿಸ್ಥಿತಿ ಹೇಗಿದೆ ಈಗ? ಅದೇ ಈಗ ಮೊದಲನೇದಾಗಿ ನಮ್ಮಲ್ಲಿ ಜನರಿಗೆ ಇಂಗ್ಲಿಷ್ ವ್ಯಾಮೋಹ ಹೋಗ್ಬೇಕು. ಈಗ ನಮ್ಮ ಕುಂಜೋದ್ಬೈ ಪರಿಸರದಲ್ಲಿ ಅಲ್ಲಿಯ ವಾಸ್ತವಿಕ ಹೇಗಿದೆ ಅಂದ್ರೆ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುವವರು ಕೂಲಿ ಕಾರ್ಮಿಕರು. ಅವರ ಮಕ್ಕಳು ಕೂಡ ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿಯುವಂತಾಗಿದೆ. ಅಂದ್ರೆ ಅವರಲ್ಲಿ ದುಡ್ಡಿಲ್ಲದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಹತ್ರ ಸಾಲ ತೆಗೆದುಕೊಂಡು ಹೋಗಿ ಆಂಗ್ಲ ಮಾಧ್ಯಮ ಶಾಲೆಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದೇ ನಾವು ಸರ್ಕಾರಿ ಶಾಲೆಯನ್ನ ಹಿಂದಿಗಿಂತ ಸಂಖ್ಯೆ ಕಡಿಮೆ ಆಗಿದೆ ಈಗ. ಖಂಡಿತ ಪ್ರತಿ ವರ್ಷವೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ನಾವು ಆ ಶಾಲೆಯಲ್ಲಿ ಕಲ್ತಾಗ ಅಲ್ಲಿಯ ಸ್ಟ್ರೆಂತ್ 650 ಇತ್ತು. ಈಗ ಅದು 270ಕ್ಕೆ ಬಂತು ನಿಂತಿದೆ. ಅದು ಸಹ ಸ್ವಲ್ಪ ನಾವು ಅಲ್ಲಿ ಮಕ್ಕಳ ಶಿಬಿರಗಳು ಹಾಗೆ ಇನ್ನಿತರ ಚಟುವಟಿಕೆಗಳನ್ನು ಮಾಡಿದ್ರಿಂದ ಸ್ವಲ್ಪ ಮಕ್ಕಳ ಸಂಖ್ಯೆ ಹಾಗೆ ಉಳಿದಿದೆ ಎಂಬುದಕ್ಕೆ. ನೀವೆಲ್ಲ ಶಾಲೆ ಒಟ್ಟಿಗೆ ಇದ್ದೀರಿ, ಖಂಡಿತ ಶಾಲೆಯ ಶಿಕ್ಷಕರ ಜೊತೆಗೂ ನೀವು ಸೇರಿರುವುದರಿಂದ ಸ್ಥಳೀಯ ಮಟ್ಟದಲ್ಲಿ ಅದನ್ನೆಲ್ಲ ಗುರುತಿಸಿ ಮಕ್ಕಳನ್ನ ಅಲ್ಲಿ ಕಳಿಸ್ತಾರೆ. ಅದಿಲ್ಲ ಅಂದ್ರೆ ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಕಳಿಸಿದ್ರೆ ಬಹುಶಃ ಯಾವತ್ತೂ ಅದು ಮುಚ್ಚಿ ಹೋಗಿರುತ್ತಿತ್ತು. ಖಂಡಿತ. ಮತ್ತೊಂದು ಏನಂದ್ರೆ ಈಗ ಸರ್ಕಾರದ ನಿಯಮ ಇದೆ, 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಲೆಗೆ ಇನ್ನೊಂದು ಶಾಲೆಗೆ ಅವಕಾಶ ನೀಡಬಾರ್ದು ಅಂತ ಹೇಳಿಕೊಂಡು, ಖಾಸಗಿ ಶಾಲೆಗೆ ಅವಕಾಶ ನೀಡಬಾರ್ದು ಅಂತ ಹೇಳಿಕೊಂಡು, ನಮ್ಮ ಶಾಲೆಯ ಪಕ್ಕದಲ್ಲೇ ಇನ್ನೊಂದು ಕಾಂಪೌಂಡ್ಗೆ ತಾಗಿಕೊಂಡು ಇನ್ನೊಂದು ಆಂಗ್ಲ ಮಾಧ್ಯಮ ಶಾಲೆ ಇದೆ. ಅಂದ್ರೆ ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಈಗ ಅಲ್ಲಿ ಶಾಲೆ ಇರುವಾಗ ಇನ್ನೊಂದು ಶಾಲೆ ಇರುತ್ತೆ, ಅಲ್ಲಿ ಅನಿವಾರ್ಯತೆ ಇರ್ಲಿಲ್ಲ. ಅವರು ಪರ್ಮಿಷನ್ ಕೊಟ್ಟುಕೊಂಡು ಮತ್ತೆ ನಾವು ಸರ್ಕಾರಿ ಶಾಲೆಯನ್ನ ಇದು ಮಾಡಿದ್ರೆ ಸಹ ಇದಾಗ್ತದೆ. ಅಂದ್ರೆ ಈಗ ಜನರಿಗೆ ಒಂದು ಪ್ರತಿಷ್ಠೆ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿದಂದ್ರೆ ಪ್ರತಿಷ್ಠೆ ಆಗಿ ಹೋಗಿದೆ. ಓಕೆ ದಯಾನಂದ ಶೆಟ್ಟರ್, ಈ ಎಲ್ಲ ಪ್ರತಿಷ್ಠೆಗಳ ನಡುವೆ ನೀವು ಆ ಪ್ರತಿಷ್ಠೆಯನ್ನು ತರುವಂತ ಪ್ರಯತ್ನವನ್ನು ಮಾಡಿದ್ದೀರಿ. ಇಡೀ ನಿಮ್ಮ ಪಂಜಿಮುಗಿರು ಶಾಲೆಯನ್ನ ಒಂದಷ್ಟು ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಬಣ್ಣಗಳನ್ನೆಲ್ಲ ಬಳಿದು LKG UKG LKG ಈಗ ಆರಂಭ ಮಾಡಿದ್ದೀರಿ, ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕೂಡ ಆರಂಭ ಮಾಡಿದ್ರು. ಅಂದ್ರೆ LKG ಅದನ್ನ ಮಾಡ್ಲಿಕ್ಕೆ ಇಲಾಖೆ ವತಿಯಿಂದ ಏನಾದ್ರೂ ಅನುಮತಿ ಇತ್ತ, ಅದು ಹೇಗೆ ಮಾಡಿದ್ರೆ? ಅಂದ್ರೆ ಮುಖ್ಯವಾಗಿ ನಮ್ಮ ಪಂಜಿಮುಗರು ಶಾಲೆ ಒಂದು 600ರಷ್ಟು ಮಕ್ಕಳು ಕಲಿತಾ ಇದ್ದಂತ ಶಾಲೆ. 600-700 ಮಕ್ಕಳು ಹಿಂದೆ ಇದ್ರು. ಕಾಲಕ್ರಮೇಣ ಇದೆ ಈ ಖಾಸಗಿ ವ್ಯಾಮೋಹ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ. ಇದರಿಂದಾಗಿ ಎಲ್ಲ ಸರ್ಕಾರಿ ಶಾಲೆಗಳ ತರ ಆ ಶಾಲೆ ಕೂಡ ಒಂದು ಮುಚ್ಚುವ ಹಂತಕ್ಕೆ ಬರ್ತಾ ಇತ್ತು. ಪ್ರತಿ ವರ್ಷಕ್ಕೆ ಒಂದು 10-20 ಮಕ್ಕಳು ಕಮ್ಮಿ ಆಗ್ತಾ ಬರ್ತಾ ಇದ್ರು. ಅದೇನೋ ಒಂದು ಅದನ್ನು ಹಾಗೆ ಬಿಟ್ರೆ ಒಂದು 7-8 ವರ್ಷದಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತ ಪರಿಸ್ಥಿತಿ ಎಲ್ಲ ಶಾಲೆಗಳಿಗೆ ಎದ್ದು ಕಾಣ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಊರಿನವರೆಲ್ಲ ಸೇರ್ಕೊಂಡು ಶಿಕ್ಷಣಾಸಕ್ತರು ಸ್ಥಳೀಯವಾಗಿ ಇವರು ಸುಕುಮಾರ್ ಅಂತ ಇದ್ದಾರೆ, ಅವರು ದಾನಿಗಳು, ಹಾಗೇನೆ ಸ್ಥಳೀಯ ಮಟ್ಟದ ಕೆಲವು ಶಾಲಾಭಿವೃದ್ಧಿಯ ಅಧ್ಯಕ್ಷರು ಇವರೆಲ್ಲ ಸೇರ್ಕೊಂಡು ನಾವು ಒಂದು ಚಿಂತನೆಯನ್ನ ಮಾಡಿದ್ವಿ, ಹೇಗೆ ಇದನ್ನ ಇದು ಮಾಡೋದಂತೇಳಿ. ಹಾಗೆ ನಾವು ಬೇರೆ ಬೇರೆ ಶಾಲೆಗಳ ಮಾದರಿಗಳನ್ನ ನೋಡ್ತಾ ಇದ್ದೆವು. ಮುಖ್ಯವಾಗಿ ಮಧ್ಯಪದವು ಅಥವಾ ಈ ಬಂಟ್ವಾಳದಲ್ಲಿ ಕೆಲವು ಶಾಲೆಗಳು, ಅಥವಾ ಇಲ್ಲಿ ಮಂಗಳೂರಲ್ಲೇ ಹಲವಾರು ಈ ಮಣ್ಣಗುಡ್ಡೆ ಶಾಲೆ ಇರ್ಬೋದು, ಹಲವಾರು ಶಾಲೆಗಳ ನಾವು ಮಾದರಿಯನ್ನ ನೋಡ್ತಾ ಇದ್ದೆವು. ಅಂದ್ರೆ ಅಲ್ಲಿ ಜನರು ಶಾಲೆ ವಿದ್ಯಾರ್ಥಿಗಳು ಎಲ್ಲ ಊರವರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಉಳಿಸ್ಬೇಕಂತ ಹೇಳಿ ಆ ಮಾದರಿಯನ್ನು ಇಟ್ಟುಕೊಂಡು ನಾವು ಒಂದು ಶಾಲೆಯನ್ನು ಉಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಪೂರ್ವ ಪ್ರಾಥಮಿಕ ಶಾಲೆಯನ್ನ ಆರಂಭಿಸಲಿಕ್ಕೆ ನಾವು ಯೋಜನೆಯನ್ನ ಹಾಕಿದ್ದೇವೆ. ಪೂರ್ವ ಪ್ರಾಥಮಿಕ ಕೂಡ ಅನುಮತಿ ಅದು 2 ವರ್ಷ ಹಿಂದೆ ನಾವು ಯೋಜನೆ ಮಾಡಿದೆವು. ಅನುಮತಿಗೆ ಹೋಗುವಾಗ ಅಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಕೊಡ್ಲಿಕ್ಕೆ ಇಲ್ಲ, ಕನ್ನಡ ಅನ್ನುವಂಥದ್ದಿತ್ತು. ಮತ್ತೆ ಕೆಲವು ಶಾಲೆಗಳಿಗೆ ಅನಧಿಕೃತವಾಗಿ, ಅಂದ್ರೆ ಅಧಿಕೃತವಾಗಿ ಅಲ್ಲದ್ರು ಅಲ್ಲಿ ಟೀಚರ್ಸ್ ಗಳನ್ನು ಕೊಡೋದಿಲ್ಲ, ಇಲಾಖೆ ಟೀಚರ್ ಗಳನ್ನು ಕೊಡೋದಿಲ್ಲ, ಯಾವುದೇ ವ್ಯವಸ್ಥೆಗಳನ್ನು ಕೊಡೋದಿಲ್ಲ. ಅಲ್ಲಿ ಕಟ್ಟಡ ಇದ್ರೆ ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಬಹುದು ಅನ್ನೋಂಥ ಮೌಖಿಕ ಇದು ಮಾತ್ರ ಇತ್ತು. ಕಳೆದ 2017ರಲ್ಲಿ ನಾವು ಆರಂಭಿಸುವಾಗ ಅದೊಂದು ಕಾನೂನು ಬಂತು, ಕನ್ನಡ ಶಾಲೆಗಳಲ್ಲಿ ಇಂಗ್ಲಿಷ್ ಅನ್ನ ಕಲಿಸಬಾರದು ಅನ್ನುವಂಥದ್ದೊಂದು ಏನು ಬೇಜವಾಬ್ದಾರಿಯ ಒಂದು ಇದನ್ನ ಇವ್ರಿಗೂ ಆರ್ಡರ್ ಮಾಡಿದ್ರು. ಅದರಿಂದಾಗಿ ಮತ್ತೆ ಅಲ್ಲಿ ಸಮಸ್ಯೆ ಉಂಟಾಯಿತು.
ಅನಂತರ ಮತ್ತೆ ಅದನ್ನು ಕೋರ್ಟ್ ತಡೆಯಾಜ್ಞೆ ಬಂದಿರೋದ್ರಿಂದ ನಾವು ಈ RT ಹಕ್ಕಿನಲ್ಲಿ RT ಕಾಯ್ದೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಬೇಕು ಅಂತ ಇದೆ, ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ಬೇಕಂತ ಇದೆ. ಅಂಗನವಾಡಿ ಅಲ್ಲ, ಅಂಗನವಾಡಿ ಯಾವತ್ತು ಶಾಲೆ ಆಗೋದಿಲ್ಲ. ಅಂಗನವಾಡಿ ಮಕ್ಕಳ ಆಟದ ನಲಿಕೆಯ ಕೇಂದ್ರ, ಅದು ಅಂಗನ ಮಕ್ಕಳಿಗಾಗಿ ಆಟಕ್ಕಾಗಿ ಇರುವಂತದ್ದು, ಅದು ಶಾಲೆ ಅಲ್ಲ. ಆದ್ರೆ 1ನೇ ಕ್ಲಾಸ್ನಿಂದ ಕೆಳಗೆ 2 ತರಗತಿಗಳನ್ನು ಕೊಡ್ಬೇಕು ಅನ್ನೋಂಥದ್ದು ಈ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಇದೆ. ಅದರ ಭಾಗವಾಗಿ ನಾವು ಒಂದು ಅನುಮತಿಯನ್ನು ತಕೊಂಡು ಒಂದು 45 ಮಕ್ಕಳು ಆರಂಭದಲ್ಲಿ ಸಿಕ್ಕಿದ್ರು. ಈ ವರ್ಷಕ್ಕೆ ಅದೇ 45 ಮತ್ತೆ ಅವರು UKGಗೆ ಬಂದ್ರು, ಮತ್ತೆ ಪ್ರಾಥಮಿಕ LKGಗೆ ಅಂದ್ರೆ ಪ್ರಥಮ ವಾರ್ಷಿಕ ಇದಕ್ಕೆ ಮತ್ತೆ ಒಂದು 50-60 ಮಕ್ಕಳು ಸೇರಿದ್ರು. ಅಂದ್ರೆ ಈ UKGಗೆ ಎಷ್ಟಾಗಿದೆ ಸುಮಾರು? ಅದು ಒಂದು 45ರವರೆಗೆ ಬಂದಿದ್ದಾರೆ ಮಕ್ಕಳು. ಹಾಗೇನೆ ಕಳೆದ ವರ್ಷ ಈ UKGಯಲ್ಲಿ ಅಂದ್ರೆ ಹಿರಿಯ ಪೂರ್ವ ಪ್ರಾಥಮಿಕದಲ್ಲಿ ಕಲಿತ ಮಕ್ಕಳು ಅವರು 1ನೇ ತರಗತಿಗೆ ಸೇರ್ಪಡೆಯಾಗಿದ್ದಾರೆ. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ಬಹುತೇಕ ಶಾಲೆಗಳಲ್ಲಿ ಅಂಗನವಾಡಿ ಆದ ಕೂಡಲೇ ಈ LKGಗೆ ಅಂತ ಸೇರಿಸ್ತಾರೆ ಆ 2 ವರ್ಷಗಳು. ಅವೆಲ್ಲವೂ ಇರೋದು ಖಾಸಗಿ ಶಾಲೆಗಳಲ್ಲಿ ಮಾತ್ರ, ಸರ್ಕಾರಿ ಶಾಲೆಯಲ್ಲಿ ಇಲ್ಲ. ಅಂದ್ರೆ ಇದನ್ನು ಆರಂಭಿಸೋಕ್ಕಿಂತ ಮೊದಲು ಮಕ್ಕಳ ಸಂಖ್ಯೆ ಎಷ್ಟಿತ್ತು? ಅಂದ್ರೆ ಮಕ್ಕಳ ಸಂಖ್ಯೆ ಒಂದು 200ರಷ್ಟಿತ್ತು. ಅಲ್ಲ ನಾನು ಇದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸರ್, LKG UKG ಇರಲಿಲ್ಲ. ಅದು ಹೊರತುಪಡಿಸಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಿಂದೆ ಎಲ್ಲ 30 ಮಕ್ಕಳು 20 ಅಷ್ಟೇ ಸೇರ್ಪಡೆ ಇಳಿಕೆ ಆಗ್ತಾ ಇತ್ತು. ಅದು ಪ್ರತಿ ವರ್ಷ ಅದರ ಇಳಿಕೆ ಆಗ್ತಾ ಹೋಗ್ತದೆ. ಅದನ್ನ ಏರಿಕೆ ಮಾಡ್ಬೇಕು ಅಥವಾ ಅಲ್ಲೇ ನಿಲ್ಲಿಸಬೇಕಾದ್ರೂ ತುಂಬಾ. ಈ ವರ್ಷ ನೀವು 40 ಶಾಲೆ ಮಾಡಿದ್ರಿಂದ 40 ಮಕ್ಕಳು 1ನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ ಈಗ. 42ರಷ್ಟು ಅದರ ಭಾಗವಾಗಿ ಇಲ್ಲದೆ ಹೋಗಿರ್ತಿದ್ರೆ ಅದು ಕಡಿಮೆ ಆಗ್ತದೆ, 20 ಆಗ್ತಿತ್ತು, 10 ಆಗ್ತಿತ್ತು. ಯಾಕೆಂದ್ರೆ ಇವತ್ತೇನಾಗ್ತದೆ, ಈ ವ್ಯಾಮೋಹಗಳು ಮತ್ತು ಈ ಪ್ರಚಾರಗಳು ಸರ್ಕಾರಿ ಶಾಲೆಯಲ್ಲಿ ಏನು ಕಲಿಸುವುದಿಲ್ಲ ಅನ್ನುವಂಥದ್ದು, ಮತ್ತೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಯಾವಾಗ ಇಲ್ಲಿ ಖಾಸಗೀಕರಣ ಜಾಗತೀಕರಣ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಒಂದು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಬಂತು. ಆನಂತರ ಎಲ್ಲವನ್ನ ಖಾಸಗಿ ಮಾಡುವ ಇದರಲ್ಲೇ ಇದ್ದಾರೆ. ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ನೌಕರರನ್ನು ಕೂಡ ಕಾಯಮಾಗಿ ಇಡುವಂಥದ್ದು ಯಾವುದನ್ನು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಗೂ ಕೂಡ ಇದರ ಹೊಡೆತ ಬಿದ್ದಿದೆ. ಒಂದು ಕಾಯಮಾಗಿ ಅಥವಾ ಒಂದು ಬಜೆಟ್ ಅಲ್ಲಿ ಉನ್ನತ ಒಂದು ಹಣವನ್ನಿಟ್ರೆ ಶಿಕ್ಷಣವನ್ನು ಬೆಳೆಸಬೇಕಂತ ಹೇಳಿ ಖಂಡಿತವಾಗಿ ಸರ್ಕಾರಿ ಶಾಲೆಗಳು ಉಳಿಬೈದಿತ್ತು. ಸರ್ಕಾರದ ಬೇಜವಾಬ್ದಾರಿ ಮುಚ್ಚಿದ್ರೆ ಹೋಗ್ಲಿ, ಯಾಕೆ ಉಚಿತವಾಗಿ ಕೊಡಬೇಕು, ಎಲ್ಲವನ್ನ ಹಣ ಕೊಟ್ಟು ಪಡ್ಕೊಳ್ಳಿ ಅನ್ನುವಂತ ಬೇಜವಾಬ್ದಾರಿಯ ವರ್ತನೆಗಳನ್ನು ಕಳೆದ ಹಲವಾರು ಈ ಸರ್ಕಾರಿ ವ್ಯವಸ್ಥೆಗಳು ಮಾಡ್ತಾ ಬಂದಿರೋದ್ರಿಂದ ಈ ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ಕಾರಣ ಆಗಿದೆ. ಇನ್ನೂ ಬೇರೆ ಕೆಲವು ಉದ್ದೇಶಗಳು ಕೂಡ ಇದಿರಬಹುದು ವೈಯಕ್ತಿಕವಾಗಿ ಅಂತ ಕಾರಣದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಮತ್ತೆ ಈ ಸಂವಾದ. ಕನ್ನಡ ಶಾಲೆ ಇದ್ದೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದ್ರೆ ಕನ್ನಡ ಶಾಲೆಗಳು ಮುಚ್ತಾ ಇದ್ದೇವೆ ಅಂತ ಹೇಳೋದಕ್ಕಿಂತ ಕೂಡ ಕನ್ನಡ ಶಾಲೆಗಳನ್ನು ಮತ್ತೆ ಪುನಶ್ಚೇತನಗೊಳಿಸುವಂತ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇರುವಂಥದ್ದು, ಅದರಲ್ಲೂ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಮಟ್ಟದ ಪ್ರಯತ್ನಗಳು ನಡೀತಾ ಇರುವಾಗ ನಮ್ಮ ಹತ್ತಿರದ ಕನ್ನಡ ಶಾಲೆಯನ್ನು ಉತ್ತೇಜನಗೊಳಿಸುವಂತ ಕೆಲಸವನ್ನ ನಾವು ಯಾಕೆ ಮಾಡಬಾರ್ದು ಅಂತ ಅನ್ನೋದು. ಓಕೆ ರಮೇಶ್ ಬರ್ಲ, ಇಲ್ಲಿ ಸರ್ಕಾರಗಳೇ ಕಾರಣ, ಸರ್ಕಾರದ ನೀತಿಗಳು ಕಾರಣ ಅಂತ ಅನ್ನುವಂಥದ್ದು ಅಂದ್ರೆ ಏನು ಸ್ಪಷ್ಟವಾದಂತ ಕಾರಣ ಇವರು ಹೇಳುವಂಥದ್ದು ಸರ್ಕಾರಗಳು? ಸರ್ಕಾರದ ಏನದಿಲ್ಲ, ಅವ್ರಿಗೆ ಏನಂದ್ರೆ ಅವರದಾದ ಲಾಬಿ ಇರ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರ ಲಾಬಿ ಇರ್ತದೆ. ಆ ಲಾಬಿ ಮೇಲೆ ಲಾಭದ ಮೇಲೆ ಹೋಗ್ತಾರೆ. ಏನಾಗಿದೆ, ಸಂಪೂರ್ಣ ಈಗ ಮೆಡಿಕಲ್ ಎಜುಕೇಶನ್ ಇರ್ಬೋದು, ಪ್ರೈಮರಿ ಎಜುಕೇಶನ್ ಇರ್ಬೋದು, PUC ಇರ್ಬೋದು, ಎಲ್ಲವೂ ಮೇಲಿಂದ ಹೇಳಲಿಕ್ಕೆ ಶಿಕ್ಷಣಕ್ಕೆ ನಾವು ಖರ್ಚು ಮಾಡೋದು ವೇಸ್ಟ್ ಅಂತ ಅನ್ನೋದು ಒಂದು. ಅಲ್ಲಿ ಮಾಡಿದ್ರು ನೋಡಿ ಮಕ್ಕಳು ಬರುವುದಿಲ್ಲ ಅಂತ ಹೇಳುದು. ಮಕ್ಕಳು ಬರುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ತರದ ನಿಲುವು ಇಲ್ಲ. ಆದ್ರೆ ಏನಾಗ್ತದೆ, ಖರ್ಚು ಮಾಡಿದರೆ ಇಲ್ಲ ಅಂತಲ್ಲ. ಸರ್ವಶಿಕ್ಷಾ ಅಭಿಯಾನ ಬಂದಾಗ ಸಾಕಷ್ಟು ಈಗ ಶಾಲೆ ನಿಮ್ಮ ಏರಿಯಾದ ಏನ ಸಮಿತಿ ಸರಿ ಇದ್ರೆ, ಊರಿನ ಜನ ಸರಿ ಇದ್ದಾಗ ಆ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. ಕೆಲವೊಂದು ಕಡೆ ನಿಮ್ಮ ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿಲ್ಲ, ಫೆಸಿಲಿಟಿ ಇರ್ಬೋದು, ಟಾಯ್ಲೆಟ್ಸ್ ಇಲ್ಲ ಅಂತ ಸಮಸ್ಯೆಗಳು ಇರ್ಬೋದು, ತುಂಬಾ ಕಡಿಮೆ ಆಗ್ತಾ ಇದೆ. ಅದು ಎಲ್ಲಿ ಜಾಸ್ತಿ ಬಂದಿದೆ ಅಂದ್ರೆ ಎಲ್ಲಿ ಜನ ಆಕ್ಟಿವ್ ಇದ್ದಾರೆ, ಎಲ್ಲಿ ಅದರಲ್ಲಿ ಪಾರ್ಟಿಸಿಪೇಷನ್ ಜನರ ಸಹಭಾಗಿತ್ವ ಇದೆ, ಅಲ್ಲಿ ಸ್ಕೂಲ್ ಸರಿ ಇದೆ. ಅದು ಸಮಸ್ಯೆ ಏನಾಗ್ತದೆ, ನಮಗೆ ಇಂಗ್ಲಿಷ್ ವ್ಯಾಮೋಹ ಇದೆ. ಒಂದು ಇಂಗ್ಲಿಷ್ ಮೀಡಿಯಂ, ಇನ್ನೊಂದು ಖಾಸಗಿ. ಎಲ್ಲರೂ ಖಾಸಗಿ ಹೋಗುವಾಗ ನಾವು ಯಾಕೆ ಎನ್ನುವಂತ ಸಮಸ್ಯೆ, ನಾವ್ಯಾಕೆ ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅನ್ನೋದು ಒಂದು. ಆದ್ರೆ ಸರ್ಕಾರಿ ಶಾಲೆಯ ಬೆನಿಫಿಟ್ಸ್ ಅದರ ಬೇರೆ ಇದೆ. ನೀವು ಒಬ್ಬ ಪ್ರೈವೇಟ್ ಅಲ್ಲಿ ಕಲಿತ ಒಬ್ಬ ಹುಡುಗನಿಗೂ, ಗವರ್ಮೆಂಟ್ ಶಾಲೆಯಲ್ಲಿ ಕಲಿತ ಹುಡುಗನಿಗೂ, ಅದು ಗ್ರಾಮೀಣ ಪ್ರದೇಶದ ಒಬ್ಬ ಹುಡುಗನಿಗೂ, ಒಬ್ಬ ನಗರದ ಪ್ರದೇಶದ ಹುಡುಗನಿಗೂ, ನೀವು ಕೆಲಸಕ್ಕೆ ಹೋದಾಗ, ಉದ್ಯೋಗ ಸೇರಿದಾಗ ಆ ಸ್ಕಿಲ್ ಇದೆಯಲ್ಲ, ಎಂಪ್ಲಾಯ್ಮೆಂಟ್ ಸ್ಕಿಲ್ ಮತ್ತೆ ಲ್ಯಾಂಗ್ವೇಜ್ ಸ್ಕಿಲ್ ಇರ್ಬೋದು,
ಮತ್ತೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಉಂಟಲ್ಲ ಅದು ಜಾಸ್ತಿ ಇರೋದು ಸರ್ಕಾರಿ ಶಾಲೆ ಹುಡುಗರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಹುಡುಗರಿಗೆ. ಇದು ಆಗಿರೋದು ಯಾಕೆ ಅಂತ ಹೇಳ್ತೀರಿ? ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಸಮಸ್ಯೆಯನ್ನು ಅವರು ಎದುರಿಸ್ತಾರೆ. ಇಲ್ಲಿ ಏನಾಗ್ತದೆ, ಶ್ರಮ ಪಡ್ತಾರೆ, ಹಠ ಇರ್ತದೆ. ಕೆಲ ಸಣ್ಣ ಸಣ್ಣ ಒಂದು ಸವಾಲನ್ನು ಎದುರಿಸ್ತಾರೆ, ಚಿಕ್ಕದಿರ್ಬೋದು. ಆದ್ರೆ ಅವರೊಂದು ಕೆಲಸಕ್ಕೆ ಹೋದಾಗ ಅಥವಾ ಅವರು ದೊಡ್ಡವರಾದಾಗ ಆ ಸಮಸ್ಯೆಯನ್ನು ಅವರು ಹೇಗೆ ಪರಿಹಾರ ಮಾಡಿರ್ತಾರೆ ಅದನ್ನು ಅವರು ಅಲ್ಲಿ ಪ್ರಯೋಗ ಮಾಡ್ತಾರೆ. ಅವರು IT ಇರ್ಬೋದು, ಜರ್ನಲಿಸಮ್ ಆಗಿರ್ಬೋದು, ಯಾವುದೇ ಒಂದು ಗವರ್ಮೆಂಟ್ ಆಫೀಸರ್ ಆಗಿರ್ಬೋದು, ಅವನಿಗೆ ಆ ಸಮಸ್ಯೆ ಗೊತ್ತಿರ್ತದೆ, ಅವನು ಅದನ್ನು ಎದುರಿಸ್ತಾನೆ, ಆ ಸ್ಕಿಲ್ ಅವನಿಗೆ ಡೆವಲಪ್ ಆಗುತ್ತದೆ. ನಿಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವ್ಯವಸ್ಥೆ ಹೇಗಿದೆ? ಒಂದು ಯೆಲ್ಲೋ ಕಲರ್ನ ಬಸ್ ಬರ್ತದೆ ಮನೆ ಹತ್ತಿರ, ಹತ್ತಾನೆ ಅವನು ಸೀದಾ ಸ್ಕೂಲಲ್ಲಿ ಇಳಿತಾನೆ, ಸ್ಕೂಲ್ ಹೋಗ್ತಾನೆ. ಅವ್ರು ಏನೋ ಬೈ ಹಾರ್ಟ್ ಇದು ಮಾಡ್ತಾರೆ, ಹೈಟ್ ಆಗಿದೆ ಮಾಡ್ತಾರೆ. ಅಲ್ಲಿಂದ ಅವ್ನು ಹತ್ತಾನೆ, ತಿರ್ಗಿ ಅಲ್ಲೇ ಸ್ಕೂಲ್ ಮನೆಗೆ ಬರ್ತಾನೆ. ಇನ್ ಬಿಟ್ವೀನ್ ಅಲ್ಲೊಂದು ಸಿಟಿ ಬಸ್ ಒಂದು ವ್ಯವಸ್ಥೆ ಇದೆ, ಆ ಬಸ್ಸಿಗೆ ಒಬ್ಬ ಕಂಡಕ್ಟರ್ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ಎಷ್ಟೋ ಜನರಿಗೆ, ನಮ್ಮ ಹುಡುಗರಿಗೆ ಈಗಿನ ಪರಿಸ್ಥಿತಿ ಇರೋಲ್ಲ. ಆಮೇಲೆ ಭತ್ತ ಎಲ್ಲಿಂದ ಬರ್ತದೆ, ತರಕಾರಿ ಎಲ್ಲಿಂದ ಬರ್ತದೆ, ಮಾವಿನ ಹಣ್ಣು ಇಲ್ಲಿ ಬರ್ತದೆ ಅನ್ನೋ ನೀವು ಬೇಕಂತ ಇದು ಮಾಡಿ ನೋಡಿ. ಗೊತ್ತಿಲ್ಲದ ಹುಡುಗರು ತುಂಬಾ ಜನ ಇರಬಹುದು. ಕಂಪ್ಯೂಟರೈಸ್ಡ್ ಅಷ್ಟೇ. ಆ ತರ ಪರಿಸ್ಥಿತಿ ಇರುವಾಗ ನಿಮಗೆ ಯಾಕೆ ಸರ್ಕಾರಿ ಶಾಲೆ ಅಂದ್ರೆ, ಸರ್ಕಾರಿ ಶಾಲೆಯ ಟೀಚರ್ಸ್ ಕೂಡ ವೆಲ್ ಕ್ವಾಲಿಫೈಡ್ ಆಗಿರ್ತಾರೆ. ಅದೇ ಪರಿಸ್ಥಿತಿ ಖಾಸಗಿಯಲ್ಲಿ ಇಲ್ಲ. ನಾವು ನೋಡಿ, ನನ್ನ ಮಗ ಕೂಡ ಪ್ರೈವೇಟ್ ಸ್ಕೂಲಿಗೆ ಹೋಗೋದು, ಅಲ್ಲಿಯ ಟೀಚರ್ಸ್ ಕ್ವಾಲಿಟಿ ಗೊತ್ತು, ಅವರು ಪಾಠ ಮಾಡುವ ಅವರ ಎಷ್ಟು ಅವರಿಗೆ ಗೊತ್ತಿದೆ ಅಂತ. ಬೇರೆ ಕಡೆ ಕೂಡ ಅಷ್ಟೇ, ಟೀಚರ್ಸ್ ನಮ್ಮ ಕೆಪಾಸಿಟಿ ನಮ್ಗೆ ಗೊತ್ತಾಗ್ತದೆ. ಸರ್ಕಾರ ಅಂದ್ರೆ ಎಲ್ಲಾ ನಿಮ್ಮ ಸರ್ಕಾರಿ ಶಾಲೆಯ ಟೀಚರ್ಸ್ ಬೆಸ್ಟ್ ಇದ್ದಾರೆ ಅಂತಲ್ಲ, ಬಟ್ ಸೆಲೆಕ್ಷನ್ ಪ್ರೋಸೆಸ್ ಆಗಿದೆ ಅದು ಒಂದು. ಆಮೇಲೆ ಅವರಿಗೆ ಎಕ್ಸ್ಪೋಸರ್ ಜಾಸ್ತಿ ಇರುತ್ತದೆ, ಬೇರೆ ಬೇರೆ ಎಕ್ಸ್ಪೋಸರ್ಸ್ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಜನರ ಸಹಭಾಗಿತ್ವದಲ್ಲಿ ಈ ಏನು ಆಲ್ಟರ್ನೇಟಿವ್ಸ್ ಇದೆ, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಂತ ಕೆಲವೊಂದು ಕೇಸಸ್ ಇದೆ, ಇವರು ಮಾಡಿರ್ಬೋದು, ವಿಟ್ಲದವ್ರು ಇರ್ಬೋದು, ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಅದನ್ನು ಇದು ಮಾಡ್ಬೇಕು. ಮತ್ತೆ ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಈ ರೀತಿಯ ಒಂದು ಇನೋವೇಟಿವ್ ಪ್ರೋಗ್ರಾಮ್, ಇನೋವೇಟಿವ್ ತಗೊಂಡು ಬಂದಾಗ ಶಾಲೆಯವರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಸರ್ಕಾರ ಅದು ಸಾಧ್ಯ ಇಲ್ಲ ಅಂತ ಅನ್ನೋದು. ಎಸ್ ರೆಹಮಾನ್, ಈಗ ಕಳೆದ ಒಂದು ವರ್ಷದ ಹಿಂದೆ ಶಾಲೆಯಿಂದ ಶಿಕ್ಷಕರುಗಳನ್ನ ಅಲ್ಲಿ ಇಲ್ಲೇ ಮಾಡುವಂತ ಪ್ರಯತ್ನ ನೀವೆಲ್ಲ ಅಲ್ಲಿ ಹೋರಾಟವನ್ನೆಲ್ಲ ಮಾಡಿದಿರಂತ ಅಂದ್ರೆ ಎಲ್ಲೋ ಸರ್ಕಾರದ ಯೋಜನೆಗಳು ಅಥವಾ ಶಿಕ್ಷಣ ನೀತಿಗಳೇ ನಿಮ್ಮಲ್ಲಿ ಮಕ್ಕಳನ್ನು ಕಡಿಮೆ ಮಾಡಲಿಕ್ಕೆ ಕಾರಣ ಆಗ್ತಾ ಹೋದದ್ದ? ಅದನ್ನು ಹೇಗೆ ಎದುರಿಸಿದ್ರಿ ನೀವು ಅಂತ? ಖಂಡಿತ ಸರ್ಕಾರದ ರೀತಿ ಪ್ರಕಾರ, ಈಗಿನ ರೂಲ್ಸ್ನ ಪ್ರಕಾರ 30 ಮಕ್ಕಳಿಗೆ ಒಂದು ಶಿಕ್ಷಕರು ಅಂತ ಹೇಳಿಕೊಂಡು, ಈಗ ನಮ್ಮ ಮರಕಡ ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ ಇದೆ. ಅದರಲ್ಲಿ 6, 7, 8 ಆಂಗ್ಲ ಮಾಧ್ಯಮವನ್ನು ನಾವು ಕಳೆದ ಒಂದು 3 ವರ್ಷದಿಂದ ಅಲ್ಲಿ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಅಲ್ಲಿ ಕ್ಲಾಸ್ ಎಷ್ಟಾಯ್ತು? 11 ಕ್ಲಾಸ್ ಆಯ್ತು. ಅಲ್ಲಿರುವ ಶಿಕ್ಷಕರು ಎಷ್ಟು? 8. ಹೀಗಿರುವಾಗ ಇವರ ಸರ್ಕಾರದ ಲೆಕ್ಕಾಚಾರದಲ್ಲಿ ನಾವು ತರಗತಿಗೆ ಒಬ್ರು ಶಿಕ್ಷಕರಿಲ್ಲದಿದ್ರೆ ಮಕ್ಕಳು ಏನ್ ಮಾಡ್ಬೇಕು ಬಂದು? ಈಗ 8 ತರಗತಿಗೆ 8 ಶಿಕ್ಷಕರು ಇರ್ತಾರೆ, ಬಾಕಿ 3 ಕ್ಲಾಸಸ್ ಬ್ಲಾಂಕ್ ಇರ್ತದೆ. ಅದರಲ್ಲಿ ಒಬ್ರು HM ಇರ್ತಾರೆ. HM ಸರ್ಕಾರಿ ಅವರ ಏನು ಕೆಲಸ ಇದೆ ಅದನ್ನೇ ಅಟೆಂಡರ್ ಆಗಿ ಅದನ್ನ ಮಾಡುವಂತ ಪರಿಸ್ಥಿತಿ ಇದೆ. ಅವರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ, ಅದು ತರ್ಲಿಕ್ಕೆ ಇದು ತರ್ಲಿಕ್ಕೆ ಡಿಪಾರ್ಟ್ಮೆಂಟ್ಗೆ, ಮತ್ತೆ ಇಲ್ಲಿ ಇಡೀ ಸಮಸ್ಯೆಗಳನ್ನು ಅಲ್ಲಿ ಆಫೀಸಿಗೆ ಹೋಗಿ ಸರಿ ಮಾಡ್ಲಿಕ್ಕೆ ಎಲ್ಲ ಹೌದು HM. ಹಾಗಿರುವಾಗ ಅಲ್ಲಿ 7 ಬಾಕಿ 11 3-4 ಕ್ಲಾಸ್ ಅನ್ನ ಯಾರು ಅದನ್ನ ಮಾಡ್ತಾರೆ? ಹಾಗಿರುವಾಗ ಅದು ಸಹ ಒಂದು ಕೊರತೆ. ಶಿಕ್ಷಕರಿಲ್ಲ ಅಂತ ಹೇಳಿಕೊಂಡು ಮಕ್ಕಳನ್ನ ಬೇರೆ ಶಾಲೆಗೆ ಕೊಂಡೋದು ಇದೆ, ನಮ್ಮ ಶಾಲೆಯಲ್ಲಿ ಉದಾಹರಣೆ ಇದೆ. ಓಕೆ, ಈಗ ಈ ಸಂದರ್ಭದಲ್ಲಿ ನೀವು ಅಷ್ಟು ಚಟುವಟಿಕೆಗಳನ್ನು ಮಾಡ್ಕೊಳ್ತಾ ಬರೋದ್ರ ಹಿನ್ನೆಲೆಯಲ್ಲಿ ಇಲ್ಲಿ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಯಿಂದ ಏನಾದರೂ ಬೆಂಬಲ ಸಿಕ್ಕಿದೆಯಾ? ಅಥವಾ ಶಿಕ್ಷಕರುಗಳು ಕೂಡ ಅಲ್ಲಿಯ ಸ್ಥಳೀಯ ಸಂಬಂಧ ಶಿಕ್ಷಕರು ಕೂಡ ಬೆಂಬಲ ಕೊಟ್ಟಿದ್ದಾರಾ? ಅದರಿಂದಾಗಿ ಸಾಧ್ಯತೆ ಅಂದ್ರೆ ಶಿಕ್ಷಕರು ಕೂಡ ಕಾರಣ ಆಗ್ತಾರ ಅಂತ ಅನ್ನುವಂಥದ್ದು ಶಾಲೆ ಮುಚ್ಚಲಿಕ್ಕೆ? ನಾವಂದ್ರೆ ಈಗ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಈಗ ಒಂದು ಶಿಕ್ಷಕರನ್ನ ಉಳಿದ ಎಲ್ಲ ಶಿಕ್ಷಕರು ಸೇರಿಕೊಂಡು ಅವರಿಗೆ ಸ್ಯಾಲರಿಯನ್ನ ಕೊಟ್ಟು ಒಂದು ಅತಿಥಿ ಶಿಕ್ಷಕರಂತ ಇಟ್ಟಿದ್ದಾರೆ, ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ತರ ಇದೆ. ಬಟ್ ಕೆಲವು ಕಡೆ ಅದನ್ನ ನಾವು ಗಮನಿಸ್ತಾ ಇದ್ದೇವೆ. ಶಿಕ್ಷಕರು ಸ್ವಲ್ಪ ಕೆಲವು ವರ್ಷದಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ನಾವು ಪ್ರಾರಂಭಿಸುವಾಗ ಅದಕ್ಕೆ ವಿರೋಧಿಸಿದವರು ಇದ್ದಾರೆ. ಆಗಿರುವಾಗ ಅದನ್ನ ನಾವು ಇಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ಕಷ್ಟ ಸರ್. ಸರ್ಕಾರಿ ಶಾಲೆ ಉಳಿಬೇಕಂದ್ರೆ ಮುಖ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ಬೇಕಂದ್ರೆ, ಒಂದು ಪೂರ್ವ ಪ್ರಾಥಮಿಕ ಶಾಲೆಯನ್ನ ಎಲ್ಲಾ ಶಾಲೆಗಳಲ್ಲಿ ಆರಂಭಿಸಬೇಕು. ಅಂದ್ರೆ LKG UKG ಮಾದರಿ ಏನು ಪೂರ್ವ ಪ್ರಾಥಮಿಕ ಶಾಲೆ ಇದೆ ಅದನ್ನ ಆರಂಭಿಸಬೇಕು. ಇನ್ನೊಂದು 1ನೇ ಆರಂಭಿಸಬೇಕು ಅಂತ ಹೇಳ್ತೀರಿ, ನೀವೇನು ಪ್ರಯತ್ನ ಮಾಡಿದಿರಿ? ಅದನ್ನ ಏನಾದ್ರೂ ಕಾರಣ ಹೇಳಿ ಮುಚ್ಚಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದು ಒಂದು. ಇನ್ನೊಂದು 1ನೇ ತರಗತಿಯಿಂದ ಇಂಗ್ಲಿಷ್ ಅನ್ನ ಕೊಡುವಂಥದ್ದು. ಈಗ ಏನು ನಮ್ಮ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಿದೆ ಅಂದ್ರೆ 1ರಿಂದ 4ನೇ ತರಗತಿವರೆಗೆ ಇಂಗ್ಲಿಷ್ ಇಲ್ಲವೇ ಇಲ್ಲ ಅಂತ ಇದೆ, ಕನ್ನಡ ಮಾಧ್ಯಮವೇ ಕಡ್ಡಾಯ ಅಂತ ಇದೆ. ಆದ್ರೂ ಖಾಸಗಿ ಶಾಲೆಯವರು ಏನ್ ಮಾಡ್ತಾರೆ, ಖಾಸಗಿ ಶಾಲೆಯವರು RTI ಕಾಯ್ದೆಯಲ್ಲಿ ಒಂದು ಕಾನೂನು ಇದೆ, ಶಿಕ್ಷಣ ಮಾಧ್ಯಮ ಅನ್ನುವಂಥದ್ದು ಪೋಷಕರ ಹಕ್ಕು ಅಂತ.
ಶಿಕ್ಷಣದ ಮಾಧ್ಯಮ ಯಾವುದಿದೆ ಆಯ್ಕೆ, ಅದು ಪೋಷಕರ ಹಕ್ಕು ಅಂತ ಇದೆ. ಆದ್ರೆ ಸರ್ಕಾರಿ ಶಾಲೆಗೆ ಬರುವಾಗ ಅದು ಯಾಕೆ ಹಕ್ಕು ಆಗುದಿಲ್ಲ, ಅದು ಯಾಕೆ ಕಾನೂನು ಪ್ರಕಾರ ಆಗುದಿಲ್ಲ? ಅಲ್ಲಿ ಕೂಡ ಇದು ಆಂಗ್ಲ ಮಾಧ್ಯಮವನ್ನು ಇಡಬೇಕಾಗ್ತದೆ. ಈಗ ಸರ್ಕಾರಿ ಶಾಲೆಗೆ ನಾನು ನನ್ನ ಮಗುವನ್ನ ಕಲಿಸಬೇಕಾದ್ರೆ ನನ್ಗೆ ಕೂಡ ನನ್ನ ಮಾಧ್ಯಮ ನನ್ನ ಹಕ್ಕಾಗ್ತದೆ. ಇಂಗ್ಲಿಷ್ ಇರ್ಲಿ ಕನ್ನಡ ಇರ್ಲಿ, ಅಲ್ಲಿ ಕಡ್ಡಾಯವಾಗಿ ಕನ್ನಡವನ್ನೇ ಕಲಿಸ್ಲಿ, ಅದು ಕಲಿಸ್ಲೇಬೇಕು. ಯಾಕಂದ್ರೆ ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ ಉಳಿಬೇಕು. ಆದರೆ ಇವತ್ತಿನ ಒಟ್ಟು ಜಾಗತಿಕ ವ್ಯವಸ್ಥೆಯನ್ನು ಇಲ್ಲಿ ಒಪ್ಪಿಕೊಂಡ ಮೇಲೆ ಎಲ್ಲವನ್ನ ಈಗ ಕಾನೂನುಗಳಲ್ಲಿ ಕೋರ್ಟ್ಗೆ ಹೋಗ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಲಿ, ಎಲ್ಲವೂ ಇಂಗ್ಲಿಷ್ ಅಲ್ಲೇ ಇರ್ತದೆ. ಎಲ್ಲರೂ ಕೇಳೋದೇನು, ಇಂಗ್ಲಿಷ್ ಬರುತ್ತಾ, ಇಂಗ್ಲಿಷ್ ಓದ್ಲಿಕ್ಕೆ ಬರುತ್ತಾ, ಗುಡಿಸುವ ಕೆಲಸಕ್ಕೆ ಹೋಗುವವರು ಇಂಗ್ಲಿಷ್ ಬರುತ್ತಾ ಅಂತ ಕೇಳ್ತಾರೆ. ಹೀಗಿರುವಾಗ ಅಲ್ಲಿ ಇಂಗ್ಲಿಷ್ಗೆ ಕೂಡ ಒತ್ತು ಕೊಡಬೇಕು. ನಮ್ಮ ಈಗಿನ ಮುಖ್ಯಮಂತ್ರಿ ಅವರು ಚುನಾವಣಾ ಪೂರ್ವದಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು, ನಾನು ಆ ಅಧಿಕಾರಕ್ಕೆ ಬಂದ್ರೆ 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಸುವಂತ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ನಾವು ಅದು ನಿರೀಕ್ಷೆಯಲ್ಲಿದ್ದೇವೆ. ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ಈ ಕನ್ನಡ ಶಾಲೆ ಉಳಿತದೆ. ಇನ್ನೊಂದೇನಂದ್ರೆ, ಒಂದು ವೇಳೆ 1ರಿಂದ 4ನೇ ತರಗತಿವರೆಗೆ ಕನ್ನಡ ಮಾಧ್ಯಮವೇ ಕಲಿಸ್ಬೇಕಂತಾದ್ರೆ ಖಾಸಗಿ ಶಾಲೆಯಲ್ಲೂ ಅದು ಕಾನೂನು ಇರಬೇಕು. ಖಾಸಗಿ ಶಾಲೆಯಲ್ಲಿ ಕೂಡ ಅದೇ ಕಾನೂನನ್ನು ಇಡಬೇಕು. ಅದನ್ನ ಬಿಟ್ಟು ಖಾಸಗಿ ಶಾಲೆಯಲ್ಲಿ 1ರಿಂದಲೇ ನಾವು ಇಂಗ್ಲಿಷ್ ಮಾಧ್ಯಮ ಅಂತ ಬೋರ್ಡ್ ಹಾಕೊಂಡು ಅವರಿಗೆ ತರಗತಿಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಅವರು ಡೊನೇಷನ್ ಗಳನ್ನ ತಕೊಂಡು ಎಲ್ಲ ಮಾಡ್ಕೊಂಡು ಅವರ ಇಚ್ಛಾನುಸಾರ ಮಾಡ್ತಾ ಹೋದ್ರೆ ಈ ಸರ್ಕಾರಿ ಶಾಲೆಗಳು ಆಟೋಮೆಟಿಕ್ ಆಗಿ ಬಂದಾಗ್ತದೆ. ಎಷ್ಟೇ ಖರ್ಚು ಮಾಡ್ಲಿ, ಯಾವುದೇ ಯೋಜನೆಗಳ ತರಲಿ, ವರ್ಷಕ್ಕೊಂದು ಯೋಜನೆಗಳಂದ್ರಲ್ಲಿ ಏನೇ ತರಲಿ, ಆದ್ರೆ ಅದನ್ನು ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಇದು ಮಾಡಬೇಕು. ಎಸ್, ಇಲ್ಲಿ ಪ್ರಶ್ನೆಗಳಿರುವಂತದ್ದು. ಹಾಗಾದ್ರೆ ಸರ್ಕಾರದ ಒಂದು ಶಿಕ್ಷಣ ನೀತಿ ಅನ್ನೋದಿದೆ, ಅಂದ್ರೆ ಶಿಕ್ಷಣದ ತತ್ವಗಳು ಏನಾಗಿರ್ಬೇಕು? ಸರ್ಕಾರಿ ಶಾಲೆಗಳಿಗೆ ಒಂದು ಸರ್ಕಾರ ಒಂದು ಶಿಕ್ಷಣ ನೀತಿ ಅನ್ನೋದು ಅಂತ ಹೀಗೆ ಅಂತ ಕೊಡ್ತದೆ, ಆದ್ರೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಿಗೆ ಏನು ನೀತಿ ಅದು? ಅದು ಕಾನೂನು ಸರ್ಕಾರಿ ವ್ಯವಸ್ಥೆಗೆ ಒಂದು, ಪ್ರೈವೇಟ್ ಈ ತರದ. ಹಾಗಾದ್ರೆ ಪ್ರೈವೇಟ್ ಇದ್ದು ಸರಿ ಇಲ್ಲ ಅಂತ ಅರ್ಥನಾ? ಪ್ರೈವೇಟ್ ಶಿಕ್ಷಣ ನೀತಿಯನ್ನು ರೂಪೀಕರಣ ಮಾಡುವಂತದ್ದು ಸರ್ಕಾರ ಅಲ್ಲ ಅಲ್ವಾ? ಅಥವಾ ನಮ್ಮ ಸರ್ಕಾರದ ಶಿಕ್ಷಣ ಇದು ಅಲ್ಲ ಅಲ್ವಾ? ಹಾಗಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನು ನೀತಿ ರೂಪಣೆ ಇರ್ತದೆ ಅದು ಸರ್ಕಾರದ್ದು. ಯಾವುದು ಸರಿ, ಯಾವುದು ತಪ್ಪು? ಖಾಸಗಿ ಶಾಲೆಗಳಿಗೂ ಸರ್ಕಾರದ ನೀತಿ ನಿಯಮಗಳೇ ಅನ್ವಯ, ಅದು ಹೊರತುಪಡಿಸಿ ಆಗುದಿಲ್ಲ. ಇಲ್ಲಿ ಅಲ್ಲಿಗೆ ಪುಸ್ತಕ ಪ್ರಾಧಿಕಾರ ಏನು ಪುಸ್ತಕವನ್ನ ಇದು ಮಾಡಬೇಕು ಮಂಡಳಿ, ಅದು ಸರ್ಕಾರವೇ ಖಾಸಗಿ ಶಾಲೆಗಳಿಗೂ ಪಠ್ಯ ಪುಸ್ತಕಗಳನ್ನು ಕೊಡ್ತದೆ. ಓಕೆ, ಗವರ್ನ್ ಬೈ ಕಾನೂನು, ಎಲ್ಲರಿಗೂ ಒಂದೇ ಅಡಿಯಲ್ಲಿ. ಆದ್ರೆ ದ್ವಿಮುಖ ನೀತಿ, ಕಾನೂನನ್ನ ಪಾಲಿಸುವಲ್ಲಿ ಸರ್ಕಾರ ಏನು ಜಾಣ ಕುರುಡನ್ನು ಪ್ರದರ್ಶಿಸ್ತದೆ. ಹಿಂದೆ ನಮ್ಗೆ ಕೂಡ ಸರ್ಕಾರಿ ಶಾಲೆಯಲ್ಲಿ ಹೀಗಿದ್ದಾಗ ಒಂದು ಪ್ರಶ್ನೆ ಬರುವಂತದ್ದು ಏನಂತ ಹೇಳಿದ್ರೆ, ಇಲ್ಲಿ ಒಂದು ನೀವೇ ಹೇಳಿದ್ರಿ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳು ಒಂದು ರೀತಿಯ ಶ್ರಮ ಪಟ್ಟವರು ಓದುವಂತ ಪರಿಸ್ಥಿತಿ ಬರ್ತಾರೆ ಅಂತ ಹೇಳುವುದು. ಇಲ್ಲಿ ಅದೇ ಕನ್ನಡ ಶಾಲೆಯನ್ನು ಅದೇ ಆಂಗ್ಲ ಮಾಧ್ಯಮದ ಶೈಲಿಗೆ ತರ್ತೀರಿ ನೀವು. ಯಾವ ರೀತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆಯೋ ಅದೇ ಕಲ್ಚರ್ ಅನ್ನ ಇಲ್ಲಿ ತಂದು ಬಿಡ್ತೀರಿ. ಆಗ ಏನ್ ವ್ಯತ್ಯಾಸಗಳಾಗ್ತದೆ ಅಂದ್ರೆ ಶಿಕ್ಷಣದ ಗಟ್ಟಿತನ ಇಲ್ಲಿ ಉಳಿತದ, ಆದ್ರೆ ಅಲ್ಲಿ ಹೋಗ್ತದ ಅಂತ ಇಲ್ಲ. ಈಗ ಒಂದೇ ಆಯ್ತಲ್ವಾ? ಎರಡು ಇಲ್ಲ ಇಲ್ಲ, ಇವರು ಮಾಡೋ ಇನೋವೇಷನ್ ನಮಗೆ ಸ್ಕೂಲಿಗೆ ಜನ ಬೇಕು, ಮತ್ತೆ ಅವರಿಗೆ ಅಂಗನವಾಡಿ ಆದ್ಮೇಲೆ ಒಂದು ಗ್ಯಾಪ್ ಸಿಗ್ತದೆ, ಅವರು ಪ್ರೈವೇಟಿಗೆ ಹೋಗ್ತಾರೆ 2 ವರ್ಷ. ಸೊ ಅದಕ್ಕೆ ಬೇಕಾಗಿ ಪೂರ್ವ ಪ್ರಾಥಮಿಕ ಮಾಡಿದಾಗ ನಮ್ದು ಉದ್ದೇಶ ಏನಂದ್ರೆ, ನೀವು ಎಲ್ಲ ಬಸ್ಸಲ್ಲಿ ಎಲ್ಲರೂ ತರುವುದು ಅಥವಾ LKG ತರನೇ ಇದು ಮಾಡೋದು ಅಂತಲ್ಲ. ಅವ್ರಿಗೇನು ಬೇಸಿಕ್ ಏನು ಇದು ಬೇಕೋ ಅದು ಮಾಡಬೇಕು. ಒಂದು ನಮ್ಮ ಕೈಯಿಂದ ಅವ್ರು ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗೆ ಅವ್ರು ಬರಬೇಕು, ಬೇರೆ ದಾರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಒಂದು ವ್ಯವಸ್ಥೆ ಮಾಡೋದು. ಸೊ ಅದರ ಅರ್ಥ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಏನು ಕಿಂಡರ್ ಗಾರ್ಡನ್ ಲ್ಯಾಂಗ್ವೇಜ್ ಎಲ್ಲಿ ತಂದು ಹಾಕ್ತೇವೆ ಅಂತ ವ್ಯವಸ್ಥೆ ಅಲ್ಲ. ಮತ್ತೆ ವ್ಯವಸ್ಥೆ ಕಂಪ್ಲೀಟ್ ಖಾಸಗಿ ರೀತಿಯಲ್ಲಿ ಇರುತ್ತದೆ ಅನ್ನೋದು ಕೂಡ ಅಲ್ಲ. ಆದ್ರೆ ಈಗಿನ ತಂತ್ರಜ್ಞಾನದಲ್ಲಿ, ಈಗಿನ ಜಗತ್ತಲ್ಲಿ ಏನೇನು ಟೆಕ್ನಾಲಜೀಸ್ ಟೀಚಿಂಗಿಗೆ ಅವಶ್ಯ ಆಗ್ತದೆ ಅದನ್ನು ಎಫೆಕ್ಟಿವ್ ಆಗಿ ಮಾಡಬಹುದು. ಅದನ್ನು ಸರ್ಕಾರ ಕೊಡಬೇಕಲ್ಲ. ಇನ್ನಷ್ಟು ವಿಚಾರಗಳನ್ನ ನಾವು ಈ ಸಂದರ್ಭದಲ್ಲಿ ಮಾತನಾಡಬೇಕು. ಸಣ್ಣ ಬ್ರೇಕ್ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ. ಕನ್ನಡ ಶಾಲೆಗಳಲ್ಲಿ ಓದಿದಂತ ವಿದ್ಯಾರ್ಥಿಗಳು, ನೀವು ಬಹುಶಃ ಮಾಜಿ ರಾಷ್ಟ್ರಪತಿಗಳು ದಿವಂಗತ ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಂದ ಹಿಡಿದು ಇತ್ತೀಚೆಗೆ ವಿಜ್ಞಾನಿ CNR ರಾವ್ ಅವರು ಕೂಡ ಉಡುಪಿಗೆ ಬಂದ ಸಂದರ್ಭದಲ್ಲಿ ನಾನು ಓದಿದ ಶಾಲೆ ಅಂತ ಉಡುಪಿಯ ಕನ್ನಡ ಮಾಧ್ಯಮ ಶಾಲೆ ಅಂತ ತೋರಿಸಿದ್ರು. ರಾಮೇಶ್ವರಂನಲ್ಲಿ ಅಬ್ದುಲ್ ಕಲಾಂ ಅವರನ್ನ ಶಾಲೆ ಅಂತ, ಅಂದ್ರೆ ಬಹಳ ಗಣ್ಯಾತಿ ಗಣ್ಯರು, ಅತಿ ದೊಡ್ಡದಂತ ಮೇಧಾವಿಗಳು, ವಿದ್ವಾಂಸರು ಅಂತ ಅನಿಸಿಕೊಂಡವರು ಕೂಡ ತಮ್ಮ ಮಾತೃಭಾಷೆಯಲ್ಲಿ ಕಲಿತು ಆ ಒಂದು ಪಟ್ಟಕ್ಕೆ ಏರಿದವರು ಅಂತ ಅನ್ನುವಂಥದ್ದು. ಹಾಗಿರುವಾಗ ಎಲ್ಲಾ ಕಡೆಯಲ್ಲೂ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ಒಳ್ಳೆಯ ಶಿಕ್ಷಣ ಅನ್ನುವಂಥ ಒಂದು ಭಾವನೆ ಬಂದಿರುವುದರಿಂದಲೇ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸ್ತಾ ಇರೋದು. ಹಾಗಾದಲ್ಲಿ ಇದನ್ನ ರೂಢಿಸಿಕೊಂಡವರು ಯಾರು, ಈ ರೀತಿಯಾದಂತಹ ಭಾವನೆಗಳು ಜನರಲ್ಲಿ ಯಾಕೆ ಬಂದಿದ್ದಾವೆ ಅಂತ ಅನ್ನುವಂಥದ್ದು ಬಹಳ ಮುಖ್ಯ.
ಎಸ್, ಈ ಸಂದರ್ಭ ರಮೇಶ್ ಪೆರ್ಲ ಅವರೇ, ಅಂದ್ರೆ ಈ ಎಲ್ಲ ಅಭಿಪ್ರಾಯಗಳು ಜನರಲ್ಲಿ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ನಾವು ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಗೊಂದಲಗಳೆಲ್ಲ ಸೃಷ್ಟಿಯಾಗುವಂಥದ್ದು, ಇದು ಆಗಬಹುದಾ? ಅಲ್ಲ, ಇದು ಸಮಸ್ಯೆ ಯಾವಾಗ ಶುರುವಾಯಿತು ಅಂದ್ರೆ ಈ ಜಾಗತೀಕರಣ ಬಂದಾಗ ಈ ಇಂಗ್ಲಿಷ್ ವ್ಯಾಮೋಹ, IT ರೆವಲ್ಯೂಷನ್ ಆಗಿ ಈಗ IT ಕೆಲಸ ಕಡಿಮೆ ಆಗಿದೆ. ಆ ತರದ ಬದಲಾವಣೆ ಆದಾಗ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಯ್ತು. ನೋಡಿ, CNN ನೀವು ಉದಾಹರಣೆ ಕೊಟ್ರಿ, ಅವರು ಟೈ ಕಟ್ತಿರ್ಲಿಲ್ಲ, ಕೋಟ್ ಹಾಕ್ತಿರ್ಲಿಲ್ಲ. ನೀವು ಏನಾಗ್ತದೆ, ಇಂಗ್ಲಿಷ್ ನೀವು ಟೈಕ್ ಹಾಕಿದವನು ಕೋಟ ಕಟ್ಟಿದವನೇ ಬಾರಿ ದೊಡ್ಡ ಮನುಷ್ಯ ಅನ್ನುವಂಥ ಪರಿಸ್ಥಿತಿ ಇರುವಾಗ ಅವರು ಎಲ್ಲ ಪ್ರಧಾನಿಗೂ ಅವರು ಸೈನ್ಸ್ ಅಡ್ವೈಸರ್ ಆಗಿದ್ದರು. ಅಂತ ವ್ಯಕ್ತಿ ಒಂದು ದಿವಸ ಕೂಡ ಅವ್ರು ಟೈ ಕಟ್ಟಿದವರಲ್ಲ. ಆಮೇಲೆ ನೀವು ಅಷ್ಟೇ, ಇದು ಕುವೆಂಪು ಇರಲಿ, ನಮ್ಮವರೇ ಆದ ಶಿವರಾಮ ಕಾರಂತ ಎಲ್ಲರೂ ಕನ್ನಡ ಸರ್ಕಾರಿ ಸ್ಕೂಲಲ್ಲಿ ಕಲಿತವರು. ಹೀಗಿರುವಾಗ ಸಮಸ್ಯೆ ಇಲ್ಲ ಆಯ್ತು. ನೀವು ಒಂದು ಜಾಗತೀಕರಣದ ಒಂದು ಸಮಸ್ಯೆ ಬಂತು, ಎರಡನೇದಾಗಿ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಬಗ್ಗೆ ವಿಪರೀತವಾದ ಒಂದು ಡೋಂಗಿ ಏನು ವಾದ, ನಾವು ಭಾರಿ ಭಾಷಾ ಪ್ರೇಮಿ ಅಂತ. ತುಂಬಾ ಭಾರಿ ದೊಡ್ಡ ಭಾಷಾ ಪ್ರೇಮಿಯವರು ಮರಾಠಿ ಲ್ಯಾಂಗ್ವೇಜ್ನವರು, ಆಮೇಲೆ ಕೇರಳದವರು. ಬಟ್ ಸಮಸ್ಯೆ ಇಲ್ಲಿ ಏನಾಗ್ತದೆ ಅಂದ್ರೆ, ನೀವು ಬರೀ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಟ್ಟ ಕೂಡಲೇ ನಿಮ್ಮ ಭಾಷೆ ಇಲ್ಲಿ ಬದುಕ್ತದೆ ಅನ್ನೋದು ತಪ್ಪು. ಅದಕ್ಕೆ ಬೇರೆ 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 ವ್ಯವಸ್ಥೆ ಇದೆ. ನೀವು ಇಂಟರ್ನೆಟ್ ಬಂದಿದೆ, ಈಗ ಮೊಬೈಲ್ ಬಂದಿದೆ, ಎಲ್ಲರೂ ಯೂಸ್ ಮಾಡಿದ್ರೆ ಅಲ್ಲಿ ನಿಮ್ದು ಯುನಿಕೋಡ್ ಬರಬೇಕಾದ್ರೆ ಫಸ್ಟ್ ಯುನಿಕೋಡ್ ಇದು ಮಾಡಿದ್ದು ಆಂಧ್ರದವರು, ತೆಲುಗು ಭಾಷೆಯವರು. ಕನ್ನಡದವರು ಭಾರಿ ಭಾಷಾ ಪ್ರೇಮ ಇದ್ದವರು ಯುನಿಕೋಡ್ ತಂತ್ರಾಂಶಕ್ಕೆ ಇದು ಮಾಡಲಿಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಕನ್ನಡ ಬರ್ತಾ ಇಲ್ಲ ಎಷ್ಟೋ ದಿವಸ. ಈ ತರದ ಸಮಸ್ಯೆ ಅದೆಲ್ಲ ಈ ಭಾಷೆ ಒಂದು ಬದುಕಲಿಕ್ಕೆ ಮತ್ತು ಅದು ಅಭಿವೃದ್ಧಿ ಆಗ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಈ ತರದ ತುಂಬಾ ಇದೆ. ಡಬ್ಬಿಂಗ್ ಇಶ್ಯೂ ಇರ್ಬೋದು. ಜೊತೆಗೆ ನಾನು ಅದನ್ನೇ ಹೇಳ್ತಾ ಇರುವಂತದ್ದು, ಈ ತರ್ಜುಮೆ ಮಾಡುವಂತ ಪ್ರೌಢಿಮೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತ ಮಕ್ಕಳಿಗೆ ಅಂದ್ರೆ ಒಂದು ಅರ್ಥವನ್ನ ಗ್ರಹಿಸಿಕೊಳ್ಳಿಕ್ಕೇನೆ ಕಷ್ಟ ಆಗುವಂತ ಒಂದು ಪರಿಸ್ಥಿತಿ, ಅಂದ್ರೆ ತೀರಾ ಟೆಕ್ನಿಕಲೈಸ್ಡ್ ಆಗಿರುವುದು ನಾವು ಕಾಣ್ತಾ ಇದ್ದೇವೆ. ಇಲ್ಲೆಲ್ಲೋ ಕನ್ನಡ ಮಾಧ್ಯಮದಲ್ಲಿ ಹೋದ್ರೆ ಅದರಿಂದ ಇದರಿಂದ ಅದಕ್ಕೆ ಸುಲಲಿತವಾಗಿ ನೀವು ಭಾಷೆ ಎರಡು ನಮ್ಗೆ ಒಂದು ಭಾಷೆಗಿಂತ ಜಾಸ್ತಿ 2 ಭಾಷೆ 3 ಭಾಷೆ ನಮಗೆ ಗೊತ್ತಿರೋದು ತುಂಬಾ ಒಳ್ಳೆಯದು. ಒಂದು ನಮ್ಮ ಇಂಗ್ಲಿಷ್ ನಮಗೆ ವ್ಯಾವಹಾರಿಕವಾಗಿ ಬೇಕೇ ಬೇಕಾಗ್ತದೆ. ನಾವು ಕನ್ನಡ ಭಾಷಾ ಪ್ರೇಮಿ ಅದು ಇನ್ನೊಂದು ಅಂದ್ಕೊಂಡು ನಾವು ಇಂಗ್ಲಿಷ್ ಬೇಡ ಅಂತ ಪರಿಸ್ಥಿತಿಗೆ ಆಗಲ್ಲ. ಅದು ಭಾಷಣ ಮಾಡ್ಲಿಕ್ಕೆ ಎಷ್ಟೋ ಜನ ಈ ಕನ್ನಡ ಪರವಾಗಿ ವೇದಿಕೆಯಲ್ಲಿ ಭಾಷಣ ಮಾಡಿದ ಅವರ ಮಕ್ಕಳನ್ನೆಲ್ಲ ಇದಕ್ಕೆ ಕಳಿಸಿದ್ರು, ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲಿತಿದ್ರು. ಇದು ಗೊತ್ತಿರೋ ವಿಚಾರ. ಆದ್ರೆ ಇಂಗ್ಲಿಷ್ ಬೇಕು, ಕನ್ನಡನೂ ಬೇಕು. ಹೇಗೆ ಅಂತ ಅನ್ನುವಾಗ ಈ ಸಂಘರ್ಷದ ಸಮಸ್ಯೆಯಲ್ಲಿ ಈ ಕನ್ನಡ ಶಾಲೆ, ಈ ಸರ್ಕಾರಿ ಶಾಲೆ ದುಸ್ಥಿತಿಗೆ ಬಂತು. ಏನು ಇದನ್ನು ಹೇಗೆ ಮಾಡಬೇಕು, ಅಲ್ಲಿ ಏನು ಅಡ್ವಾಂಟೇಜ್ ಏನಿದೆ, LKG ಇರ್ಬೋದು ಅಥವಾ ನರ್ಸರಿ ಇರ್ಬೋದು, ಈ ತರದ ವ್ಯವಸ್ಥೆ ಏನಿದೆ ಅದೇ ರೀತಿ ನೀವು ಇಲ್ಲಿ ತಂದಾಗ ಅಂದ್ರೆ ನಮ್ಮ ಇದಕ್ಕೆ ಬೇಕಾಗಿ ಇಲ್ಲಿ ಕನ್ನಡ, ನೀವು ಬರೀ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇದೆಲ್ಲ ಸ್ಟಾರ್ಟಿಂಗ್ ಇಂಗ್ಲಿಷ್ ಕಲಿಸಲೇಬೇಕು. ನೀವು ಮೀಡಿಯಂ ಆಫ್ ಲ್ಯಾಂಗ್ವೇಜ್ ಕನ್ನಡವೇ ಬೇಕಾದೇ ಇರಲಿ, ಲ್ಯಾಂಗ್ವೇಜ್ ಕನ್ನಡ ನೀವು ಇಂಗ್ಲಿಷ್ ಕಲಿಸಿ, ಹಿಂದಿ ಬೇಕಾದ್ರೆ ಕಲಿಸಿ. ಅವ್ರಿಗೆ ಯಾವ್ದು ಇಷ್ಟ ಇದೆ ಅದನ್ನು ಅವರಿಗೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅವಕಾಶ ಕೊಡಬೇಕು. ಎಸ್. ರೇಮನ್, ನಿಮ್ಮ ಸ್ಥಳೀಯ ಮಟ್ಟದಲ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲಿ ನೀವು ಓದಿದ್ದೀರಿ ಅಥವಾ ನಿಮ್ಮ ಇಡೀ ಒಂದು ಬಹಳ ಮಂದಿ ಸಾಧನೆಗಳನ್ನು ಮಾಡ್ಲಿಲ್ವಾ, ನೀವು ನೋಡ್ಲಿಲ್ವಾ? ಖಂಡಿತ. ಏನಾಗಿದ್ದಾರೆ ಅವರು? ನಮ್ಮಲ್ಲಿ ನಮ್ಮ ಸ್ವರೂಪ ತಂಡವನ್ನು ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಮರಕಡ ಶಾಲೆ ಹಳೆ ವಿದ್ಯಾರ್ಥಿಗಳು, ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಕಲ್ತವರು ತುಂಬಾ ಮಂದಿ ಇದ್ದಾರೆ. ಬಟ್ ಅದನ್ನ ಈಗ ಜನ ಅದನ್ನ ರಿಸೀವ್ ಮಾಡ್ತಾ ಇಲ್ಲ. ಅವರಿಗೆ ಊರಲ್ಲಿ ಇಲ್ಲ, ಯಾರು ಸ್ಥಳೀಯ ಮಟ್ಟದಲ್ಲಿ ಅವರಿಲ್ಲ, ಇಲ್ಲ ಅವರೆಲ್ಲೋ ಇದ್ದಾರೆ, ದೇಶದಲ್ಲಿ ಅವ್ರದೇ ಆದ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಹೌದು. ಎಸ್. ಈಗ ಸ್ಥಳೀಯ ಮಟ್ಟದಲ್ಲಿ ಇರುವವರಿಗೆ ಆ ಶಾಲೆಯ ಬಗ್ಗೆ ಒಂದು ರೀತಿಯ ತಾತ್ಸಾರ ಬಂದಿದೆ ಅಂತ ಇದು. ಬಟ್ ಆದ್ರೂ ಕೂಡ ನಾವು ಈಗ ನೋಡ್ಬೇಕಾದ್ದು ಮಂಗಳೂರು ಉತ್ತರದಲ್ಲಿ ಹೈಯೆಸ್ಟ್ ಒಂದು ಸಂಖ್ಯೆ ಇರೋದು ನಮ್ಮ ಮರಕಡ ಶಾಲೆಯಲ್ಲಿ ಅಂತ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಇದ್ರೂ ಕೂಡ ಅಲ್ಲಿ ನಾವು ಆ ಸಂಖ್ಯೆನ ಉಳಿಸಿಕೊಡ್ಲಿಕ್ಕೆ ಆ ಶಾಲೆ ಯಶಸ್ವಿಯಾಗಿದೆ. ಆದ್ರೂ ಇನ್ನಷ್ಟು ನಮ್ಮ ಒಂದು ಕಳೆದ ವರ್ಷ ನಾವು ಒಂದು ಯೋಜನೆ ಹಾಕಿದಾಗ ನಾವು 400+ ಮಕ್ಕಳು ಅಲ್ಲಿ ಬರ್ಬೇಕೆಂಬಂತ ಒಂದು ಯೋಜನೆ ಹಾಕೊಂಡಿದ್ದೇವೆ. ಅದಕ್ಕೆ ಜನರು ಸ್ವಲ್ಪ ಆ ಪ್ರಯತ್ನಕ್ಕೆ ಜನರ ಸಹಕಾರ ಬೇಕಾಗಿದೆ. ಜನ ಯಾಕೆ ಹೆದರ್ತಾ ಇದ್ದಾರೆ ಅಂತ ಅನಿಸ್ತದೆ? ಒಂದು ನಾವೇನಾದ್ರೂ ಯಾರ ಹತ್ರ ಹೋಗಿ ಡೊನೇಷನ್ ಕೆಲವು ಹೆಚ್ಚಿನವರು ಕೊಟ್ಟಿದ್ದಾರೆ, ಕೆಲವರು ಹೇಳ್ತಾರೆ ಸರ್ಕಾರಿ ಶಾಲೆ ಅಲ್ಲ, ನಾವ್ ಯಾಕೆ ಕೊಡ್ಬೇಕು, ಸರ್ಕಾರ ಖರ್ಚು ಮಾಡ್ಲಿ, ನಿಮ್ಗೆ ಏನು ಬೇರೆ ಕೆಲಸ ಇಲ್ವಾ, ಹಾಗೆಲ್ಲ ಮಾತಾಡೋರು ಇದ್ದಾರೆ. ಅಂದ್ರೆ ಉನ್ನತ ಶಿಕ್ಷಣದ ಅಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗುವಾಗ ಸಮಸ್ಯೆ ಅಂತ ಏನಾದ್ರೂ ಇದೆಯಾ? ಖಂಡಿತ ಅದೇ. ಈಗ ನಾನು ಹಾಗೆ ಹೇಳಿದಾಗ 6ನೇ 7ನೇ 8ನೇ ಕ್ಲಾಸ್ ನಮ್ಮಲ್ಲಿ ಆಂಗ್ಲ ಮಾಧ್ಯಮವನ್ನು ಮಾಡಿದ್ದೇವೆ. ಆದ ನಂತರ 8, 9 ಮತ್ತು 10ನೇ ತರಗತಿಗೆ ಮಕ್ಕಳು ಪುನಃ ಅಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಹೋಗುವಂತ ಪರಿಸ್ಥಿತಿ ನಮ್ಮಲ್ಲಿ ಕಳೆದ ಸರಿ ಜಗಳ ಕೂಡ ಮಾಡಿದ್ದಾರೆ. ನೀವು ಒತ್ತಾಯಪೂರ್ವಕವಾಗಿ ಇಂಗ್ಲಿಷ್ ಮೀಡಿಯಂ ಮಾಡಿದಿರಿ, ಈಗ 9ನೇ 10ನೇ ಕ್ಲಾಸ್ಗೆ ನಾವೇನ್ ಮಾಡ್ಬೇಕು ಮಕ್ಕಳು? ಅನಿವಾರ್ಯ ಪರಿಸ್ಥಿತಿ. ಖಂಡಿತ ಅದೇ ಒಪ್ಪಿಕೊಳ್ಬೇಕು. ಬಟ್ ಅದೇ ಸರ್ಕಾರ ಅದಕ್ಕೆ ಅಂತಹ ಶಾಲೆಗಳಿಗೆ ಉತ್ತೇಜನ ನೀಡಬೇಕು ಅಂತ ಆಗಬೇಕಾಗಿ. ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತಿರ್ತಾರೆ ಶೆಟ್ರೆ?
ಈಗ ನಾವು ಸರ್ಕಾರವನ್ನ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ದೇವೆ, ಕೇರಳ ಮಾದರಿಯಲ್ಲಿ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ತನ್ನಿ ಅಂತ ಹೇಳಿ. ಅಲ್ಲಿ ಕೇರಳದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಅಲ್ಲಿ ಸೀಟ್ ಭರ್ತಿ ಆದ್ಮೇಲೆ ಖಾಸಗಿ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅಲ್ಲಿನ ಇಡೀ ದೇಶದಲ್ಲಿ ಹೆಚ್ಚು ಸುಶಿಕ್ಷಿತರು ಇರುವಂತದ್ದು ಕೇರಳ ರಾಜ್ಯ. ಹಲವಾರು ಅನಾದಿ ಕಾಲದಿಂದ ಅವರ ಶಿಕ್ಷಣ ವ್ಯಾಮೋಹ ಇರ್ಬೋದು, ಭಾಷಾ ವ್ಯಾಮೋಹ ಇರ್ಬೋದು, ಇವೆಲ್ಲವೂ ಅವರನ್ನ ಆ ವ್ಯವಸ್ಥೆಗೆ ತಂದಿಟ್ಟಿರ್ಬೋದು. ಅವರ ರಾಜಕೀಯ ತಿಳುವಳಿಕೆಗಳು ಎಲ್ಲವೂ ಅವರು ಅದನ್ನ ಮುಂದಕ್ಕೆ ಕೊಂಡೋಗಿದ್ದಾರೆ. ಅದರಿಂದ ನಾವು ಕಲಿಯುವಂಥದ್ದು ತುಂಬಾ ಇದೆ. ಅಲ್ಲಿನ ಸ್ಫೂರ್ತಿ ಏನಿದೆ, ಕೇರಳಿಗರು ಯಾವತ್ತೂ ಕೂಡ ಎಷ್ಟೇ ಆಂಗ್ಲ ಭಾಷೆ ಗೊತ್ತಿದ್ರು ಕೂಡ ಮಲಯಾಳಿಯನ್ನ ಎಲ್ಲೂ ಬಿಟ್ಟು ಕೊಡೋದಿಲ್ಲ. ಅವರ ಮಾತೃಭಾಷೆಯಲ್ಲಿ ತುಂಬಾ ವ್ಯಾಮೋಹ ಹೊಂದಿರುವವರು ಇರ್ತಾರೆ. ಅವರು ವಿದೇಶಕ್ಕೆ ಹೋದ್ರು ಕೂಡ ಅಲ್ಲಿನ ಜನರಿಗೆ ಮಲಯಾಳಿ ಕಲಿಸಿ ಬಿಡ್ತಾರೆ. ತಮಿಳಿಗರು ಹಾಗೆ, ಅವರು ಯಾವುದೇ ವಿದೇಶಗಳಲ್ಲಿ, ಬಹುತೇಕ ಎಲ್ಲಾ ದೇಶಗಳಲ್ಲಿ ಇದ್ದಾರೆ, ಅಲ್ಲಿನವರಿಗೆ ತಮಿಳು ಕಲಿಸುವಂತದ್ದು, ಅಲ್ಲಿನ ಜನರೇ ಇಲ್ಲಿನ ತಮಿಳು ಮಲಯಾಳಂ ಸಿನಿಮಾಗಳನ್ನು ನೆಚ್ಚಿಕೊಳ್ಳುವಂಥದ್ದು ನಾವು ಯಾವುದು ನೋಡ್ತಾ ಇರ್ತೇವೆ. ಅಷ್ಟರ ಮಟ್ಟಿಗೆ ಅವರ ಭಾಷಾ ವ್ಯಾಮೋಹ ಇದೆ. ಅಲ್ಲಿ ಹೇಗಿದೆ ಶಿಕ್ಷಣ ವ್ಯವಸ್ಥೆ ಅಂತ ಕೇಳಿದ್ರೆ, ಕೇರಳದಲ್ಲಿ ಇವತ್ತು ಸರ್ಕಾರಿ ಶಿಕ್ಷಣ ಇದು ವ್ಯವಸ್ಥೆಗೆ ಅಲ್ಲಿ ಬಜೆಟ್ ಅಲ್ಲಿ ಸಾಕಷ್ಟು ಹಣ ಇಡ್ತಾರೆ, ಮತ್ತೆ ಯೋಜನಾಬದ್ಧವಾಗಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಹೇಗೆ ಬೆಳಿಬೇಕು, ಹೇಗೆ ಉಳಿಬೇಕು ಅಂತ ಹೇಳಿ, ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕು. ಈಗ ಅಲ್ಲಿ ಎಲ್ಲಾ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡಿದ್ದಾರೆ, ಪ್ರಾಜೆಕ್ಟರ್ ಕೊಟ್ಟಿದ್ದಾರೆ, ಮತ್ತೆ ಕಂಪ್ಯೂಟರ್ ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕ್ಲಾಸ್ಗಳಿಗೆ ಒಳ್ಳೆಯ ಟೀಚರ್ ಗಳನ್ನು ಕೊಟ್ಟಿದ್ದಾರೆ. ಸಾಧ್ಯ ಇದೆಯಾ ಅಂತ ಸರ್ಕಾರ ಕೊಡುವುದಿಲ್ಲ. ನೀವು ಮಾಡಿದ್ದೀರಿ, ಸ್ಥಳೀಯರೆಲ್ಲ ಸೇರ್ಕೊಂಡು ಮಾಡಿದ್ದೀರಿ, ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತೀರಿ ಇದನ್ನ? ಅದೇ ಈಗ ನಾವು ಸ್ಥಳೀಯರ ಮತ್ತು ಹಳೆ ವಿದ್ಯಾರ್ಥಿಗಳು ಯಾರೆಲ್ಲ ಶಿಕ್ಷಣ ಪೋಷಕರಿದ್ದಾರೆ, ಪೂರ್ವ ಪ್ರಾಥಮಿಕ ಮಾಡಿದ್ದೀರಿ, ಮುಂದಿನ ತರಗತಿ ಮಾಡುವಾಗ ಅದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ನೀವು ಮಾಡಬೇಕು. ಹೌದು, ಆ ಅನಿವಾರ್ಯ ಪರಿಸ್ಥಿತಿಗೆ ಮುಂದೆ ನೀವು ಬರ್ತೀರಾ. ಅದೇ ವಿದ್ಯಾರ್ಥಿಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಇನ್ನು ಗೊತ್ತಿಲ್ಲ. ಸಂಬಂಧಪಟ್ಟಂತ ಇಲಾಖೆ ಎಲ್ಲೂ ನಿಮ್ಗೆ ಅಡ್ಡಗಾಲ ಆಗ್ತದ ಅಂತ ಗೊತ್ತಿಲ್ಲ. ಸೊ ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತೀರಂತ? ಅದೇ ಮುಂದಕ್ಕೆ ನಾವು ನಿರೀಕ್ಷೆಯಲ್ಲಿದ್ದೇವೆ. ಮುಖ್ಯವಾಗಿ ಸರ್ಕಾರವೇ ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಈಗಾಗಲೇ ಸಾವಿರಾರು ಶಾಲೆಗಳನ್ನು ಮುಚ್ಚಿ ಹೋದ ಮೇಲೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಳದಿಲ್ಲದಿದ್ದರೆ ಈ ಸರ್ಕಾರ ಯಾಕೆ ಇರಬೇಕು ಅನ್ನುವಂಥದ್ದು. ಸರ್ಕಾರದಲ್ಲಿ ಶಿಕ್ಷಣ ಅಂದ್ರೆ ಎಲ್ಲವನ್ನ ಖಾಸಗಿ ಮಾಡೋದ್ರೆ ಹೇಳಿಬಿಡಿ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯೇ ಬೇಡ ಅಂತೇಳಿ. ಈಗಾಗಲೇ ಒಂದು RT ಕಾಯ್ದೆ ಪ್ರಕಾರ ಖಾಸಗಿ ಶಾಲೆಗಳಲ್ಲಿ ಒಂದಷ್ಟು ಸೀಟ್ಗಳನ್ನು ಕೊಡ್ತಾರೆ. ಎಲ್ಲರೂ ಮುಗಿ ಬೀಳ್ತಾರೆ. ಯಾವುದೋ ಉನ್ನತ ಮಟ್ಟದ ಖಾಸಗಿ ಶಾಲೆಯಲ್ಲಿ ನನ್ನ ಮಗಳಿಗೆ ಜಾತಿ ಅದು ಇದು ಅಂತ ಹೇಳಿ ಎಲ್ಲ ಸೀಟ್ಗಳನ್ನ ಕೊಡ್ತಾರೆ. ಅದು ತಪ್ಪು. ಅದನ್ನ ನಿಲ್ಲಿಸಿ ಎಲ್ಲಾ ಶಾಲೆಗಳಿಗೆ ಒಂದು ಒಳ್ಳೆಯ ಶಿಕ್ಷಕರನ್ನ ಕೊಡಬೇಕು, ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನ ತರಬೇಕು, ವಾತಾವರಣವನ್ನು ನಿರ್ಮಿಸಬೇಕು. ಈಗ ಕೇರಳದಲ್ಲಿ ಎಲ್ಲ ಅಲ್ಲಿನ ಸರ್ಕಾರಿ ನೌಕರರು ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು, MLAಗಳು ಆಗಿರ್ಬೋದು, MP ಗಳು ಎಲ್ಲ ಅವರನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಯಾಕೆ ಇಲ್ಲಿ ಆಗೋದಿಲ್ಲ? ಇಲ್ಲಿ ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಿನ ಇಚ್ಛಾಶಕ್ತಿ, ಜನರ ಏನು ಇಚ್ಛಾಶಕ್ತಿ ಇದೆ ಅದಕ್ಕೆ ಒಂದು ದ್ವಿಗುಣ ಪಟ್ಟು ಸರ್ಕಾರ ಕೂಡ ಅದನ್ನ ಆದಷ್ಟು ಬೇಗ ಮುಚ್ಚಿ ಹಾಕುವಂಥದ್ದು. ಎಲ್ಲ ವ್ಯವಸ್ಥೆ ಕೂಡ ಈ ಸರ್ಕಾರದಿಂದ ಉಚಿತ ಸಿಗ್ತಾ ಇದ್ದದ್ದು, ಈ ಆಸ್ಪತ್ರೆ ಇರ್ಬೋದು, ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೆಲ್ಲ ಇಲ್ಲಿ ಉಚಿತವಾಗಿ ಸಿಗ್ತಾ ಇತ್ತು, ಆಹಾರ, ರೇಷನ್ ಪದ್ಧತಿ ಇರ್ಬೋದು, ಎಲ್ಲವನ್ನ ಕಡಿತಗೊಳಿಸ್ತಾ ಇದ್ದಾರೆ. ಇದು ಕೂಡ ಅದರ ಭಾಗ. ಎಸ್, ಮತ್ತಷ್ಟು ಮಾತಾಡಬೇಕು. ಇಲ್ಲಿ ಕರೆಯಲ್ಲಿ, ದೂರವಾಣಿ ಕರೆಯಲ್ಲಿ ಒಬ್ರು ಅತಿಥಿ ನಮ್ ಜೊತೆ ಇದ್ದಾರೆ. ಎಸ್, ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತೀವಿ? ನಮಸ್ತೆ, ಅನಿತಾ ನಾರಾಯಣ, ತುಂಬಿಯಿಂದ. ಹೇಳಿ ಮೇಡಮ್, ತಮ್ಮ ಅಭಿಪ್ರಾಯ ತಿಳಿಸಿ. ಅದು ಕನ್ನಡ ಹೇಳ್ತಿದ್ರಲ್ಲ, ಇಂಗ್ಲಿಷ್ ಮೀಡಿಯಂ ಈಗ ತುಂಬಾ ಅಲ್ಲಲ್ಲಿ ಕಲಿತಾ ಇದೆ. ಮಕ್ಕಳೆಲ್ಲ ಅಲ್ಲಿಗೆ ವಿಭಾಗ ಆದ್ರೆ ಸರಿಯಾದ ಟೀಚರ್ ಏನು ಸಿಗದೆ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಲ್ಲ. ಇಲ್ಲಿ ಈಗ ಪ್ರಶ್ನೆ ಬಂದಿರುವಂತದ್ದು ಕನ್ನಡ ಶಾಲೆಗಳು ಎದ್ದೇಳ್ಬೇಕು ಅಂತ. ಇಂಗ್ಲಿಷ್ ಶಾಲೆಗಳ ಎದುರಿಗೆ ಕನ್ನಡ ಶಾಲೆಗಳು ಎದ್ದೇಳ್ಬೇಕು ಅಂದ್ರೆ ಕನ್ನಡ ಶಾಲೆ ಆ ಶಿಕ್ಷಕರು ಆಗಿರ್ಲಿ, ಅದರ ಸಂಬಂಧಪಟ್ಟ ಆಡಳಿತ ಮಂಡಳಿ ಆಗಿ, ಅಥವಾ ಅಲ್ಲಿನ ಸುತ್ತ ಅಲ್ಲಿಯ ಜನ ಏನಿದ್ದಾರೆ ಆ ಜನ ಎಚ್ಚೆತ್ತು ಅದನ್ನು ಉಳಿಸುವಂತ ಪ್ರಯತ್ನವನ್ನೇ ಮಾಡಬೇಕು ವಿನಃ ಅವರು ಇವರು ಸರ್ಕಾರ ಖಂಡಿತ ಸಾಧ್ಯ ಇಲ್ಲ. ಹೌದು ಅಲ್ವೇ? ಹೌದು. ಅಲ್ಲಿ ಇಂಗ್ಲಿಷ್ ಕೂಡ ಕಡ್ಡಾಯವಾಗಿ ಕಲಿಸುವ ಹಾಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಗೆ ಇದೆ ಹಾಗೆ ಕನ್ನಡ ಶಾಲೆಯಲ್ಲಿ ಕೂಡ ಎಲ್ಲ ವ್ಯವಸ್ಥೆ ಮಾಡುವ ಹಾಗೆ ನೋಡಿಕೊಳ್ಬೇಕು ಇಲಾಖೆಯವರು. ಹಾಗಿದ್ರೆ ಕನ್ನಡ ಶಾಲೆ ಅಭಿವೃದ್ಧಿ ಹೊಂದುತ್ತದೆ. ಇವರು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ದಯಾನಂದ ಶೆಟ್ಟಿ ಅಂತ ಇದ್ದಾರೆ, ಪಂಜಿಮುಗೂರು ಅನ್ನೋ ಶಾಲೆಯಲ್ಲಿ ಅವರೇ ಅಲ್ಲಿ ಇಡೀ ಅಂದ್ರೆ ಯಾವ ರೀತಿಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ ಅದೇ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ಈಗಾಗಲೇ ನಾವು ಸರ್ಕಾರಿ ಶಾಲೆಯಲ್ಲಿ ಬಹುತೇಕ ಮಂದಿ ಕಲಿತವರು
ಇವತ್ತು ಸರ್ಕಾರಿ ಶಾಲೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚುತ್ತಾ ಇದ್ದಾವೆ. ಹೌದು. ನಮ್ಮ ಸರ್ಕಾರ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಆದ್ರೆ ನಾವು ಈ ಸಂದರ್ಭದಲ್ಲಿ ಅಂದ್ರೆ ಎಲ್ಲವೂ ಮುಚ್ಚಿ ಹೋಗುವ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಸದ್ಯದ ಮಟ್ಟಿಗೆ ನಾವೇನೋ ಉಳಿಸುವಂತ ಪ್ರಯತ್ನ ಮಾಡಬೇಕು. ಅದರ ಜೊತೆಗೇನೆ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಎಲ್ಲರೂ ಈ ಸರ್ಕಾರಕ್ಕೆ ಪತ್ರ ಬರೆದ್ರೆ, ಒಂದು ವೇಳೆ ಎಲ್ಲಾ ಜನಸಾಮಾನ್ಯರು ಸರ್ಕಾರಕ್ಕೆ ಪತ್ರ ಬರೆದ್ರೆ ಒತ್ತಾಯ ಮಾಡಿದ್ರೆ ಖಂಡಿತವಾಗಿಯೂ ಇದನ್ನ ಸರ್ಕಾರಕ್ಕೆ ಕಿವಿ ಕೇಳ್ತದೆ. ಆದ್ರೆ ಕಿವಿಗೆ ಹಾಕಿಸಿಕೊಳ್ಳುವಂಥದ್ದು ಅಥವಾ ಅವರಿಗೆ ಒತ್ತಾಯ ಮಾಡುವಂಥದ್ದು ಯಾವ್ದು ಕೆಲಸ ಆಗ್ತಾ ಇಲ್ಲ. ನಾವೇನೋ ನಾವಾಗೆ ಮಾಡ್ತಾ ಇದ್ದೇವೆ, ನೀವು ಬನ್ನಿ ಬರದೇ ಕೊಡದೇವಿ ಅಂತ ಅದು ಹೆಚ್ಚು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಲ್ಲಿನ ಊರಿನವರು ಗಣ್ಯರು ಎಲ್ಲ ಸೇರ್ಕೊಂಡು ಆ ಶಾಲೆಯನ್ನು ಹೇಗೆ ಉಳಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಆದ್ರೂ ಯೋಚಿಸಬೇಕು, ಸ್ವಲ್ಪ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಸರ್ಕಾರವನ್ನು ಒತ್ತಾಯಿಸಬೇಕು. ಖಂಡಿತ ಸಾಧ್ಯ ಇದೆ. ಧನ್ಯವಾದಗಳು ನಮ್ಮ ಜೊತೆ ಸರಿ, ಮಾತಿಗೆ. ಸರಿ. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಮುಖಂಡರುಗಳು ಹೇಳುವಂತ ಮಾತು, ನಮ್ಮ ಜನರಿಗೆ ಈಗ ಸರ್ಕಾರಿ ಶಾಲೆ ಬೇಡವಾಗಿದೆ ಒಂದು. ಇನ್ನೊಂದು, ಎಲ್ರಿಗೂ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲ ಜನರ ಮೇಲೇನೆ ಹಾಕಿಬಿಡೋದು, ಇವರೇನೂ ಅಲ್ಲ. ಹಾಗಾಗಿ ಇವತ್ತು ಕನ್ನಡ ಶಾಲೆಗಳು ವೀಕ್ ಆಗಿದೆ. ಎಲ್ಲರೂ ಕೂಡ ಇಂಗ್ಲಿಷೇ ಕಲೀಲಿಕ್ಕೆ ಹೋದ್ರೆ ಮತ್ತೆಂತ ಮಾಡೋದು ನಾವು ಅನ್ನೋ ರೀತಿ ಅಸಹಾಯಕತನದ ಇದು ಮಾಡ್ತಾರೆ. ಹಾಗಾದ್ರೆ ಯಾರು ಕಾರಣರು ಇದಕ್ಕೆ? ಆ ಜನರು ಕಾರಣ. ಎಲ್ಲವನ್ನು ಜನರಿಗೆ ಹೇಳೋದು ನಾವು, ಜನರೇ ಕಾರಣ ಅಂತೇಳಿ. ಜನರದ ಒಂದು ಪಾತ್ರ ಜವಾಬ್ದಾರಿ ಇದೆ. ಸರ್ಕಾರದ ಅಂದ್ರೆ ನಮ್ದು ಬಾರಿ ಸ್ಪಷ್ಟತೆ ಏನಂದ್ರೆ, ನೀವು ಲ್ಯಾಂಗ್ವೇಜ್ ಎರಡೂ ಕಲೀಲಿ, ಕನ್ನಡ ಬೇಕು ಇಂಗ್ಲಿಷ್ ಬೇಕು, ಅದು 1ನೇ ತರಗತಿಯಿಂದ ಶುರುವಾಗ್ಲಿ ಅಂತ ಒಂದು. ಸರ್ಕಾರ ಈ ನಿಟ್ಟಿನಲ್ಲಿ ಸರಿಯಾದ ಒಂದು ಪಾಲಿಸಿ ತರಬೇಕು. ಈ ಡಿಮಾಂಡ್ಸ್ ಅಂದ್ರೆ ಎಲ್ಲರಿಗೂ ಪ್ರೈವೇಟ್ಗೆ ಹೋಗೋ ಪರಿಸ್ಥಿತಿ ಈಗ ಜನರ ಆರ್ಥಿಕ ಪರಿಸ್ಥಿತಿ ಲಾಸ್ಟ್ 4 years ಇಂದ ಕಡಿಮೆ ಆಗ್ತಾ ಇದೆ. ಅವರ ಬೈಯಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ. ಸ್ಕೂಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲರಿಗೂ ಪ್ರೈವೇಟ್ಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲರೂ ಇಲ್ಲಿ ಶ್ರೀಮಂತರಾಗಿಲ್ಲ. ಸರ್ಕಾರಿ ಶಾಲೆ ವ್ಯವಸ್ಥೆ ಬೇಕೇ ಬೇಕು. ಬಹಳ ಕಷ್ಟಪಟ್ಟು ನಮ್ಮ ತಂದೆ ತಾಯಿಯಂದ್ರು ಶಾಲೆಗೆ ಕಳಿಸಿರೋದ್ರಿಂದ ನಮಗೆ ಈಗ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ಆಗಿದೆ, ಒಳ್ಳೆ ಡ್ರೆಸ್ ಅನ್ನ ಪಡಿಬೇಕು ಅಂತ ಇದೆ. ಇದೆಲ್ಲ ಇರುವ ಸಂದರ್ಭದಲ್ಲಿ ನಾವು ಅದನ್ನೇ ನೋಡ್ತೇವೆ. ನೀವು ಅದನ್ನ ತುಂಬಾ ವೀಕ್ ಮಾಡಿದ್ದೀರಿ. ಹಾಗಾಗಿ ಒಳ್ಳೆ ಶಾಲೆ ಯಾವ್ದಿದೆ ಆ ಶಾಲೆಗೆ ನಾನು ನನ್ನ ಮಗುವನ್ನು ಕಳಿಸ್ತೇನೆ ಅನ್ನೋದು. ಅದಕ್ಕೆ ಒಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು ಜನರಿಗೆ ಪೂರ್ತಿ ಬೇಯಿಸಿದ ಆಹಾರವನ್ನು ಕೊಡಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ. ಇನ್ನೊಂದು ಏನ್ ಮಾಡ್ತಾರೆ, ಸರ್ಕಾರ ಅವರಿಗೆ ಅರೆ ಬಂದ ಆಹಾರವನ್ನು ಕೊಡ್ತದೆ. ಜನರು ಏನ್ ಮಾಡ್ತಾರೆ, ಇದು ಸರಿಯಾಗಿ ಬೇಯಲಿಲ್ಲ ಅಂತ ಬಿಸಾಡಿ ಬಿಡ್ತಾರೆ. ಇದು ಒಂದು ಒಳ್ಳೆಯ ಉದಾಹರಣೆ ಅಂತ ಅನ್ಕೊಳ್ಬಹುದು. ಅದೇ ಸರ್ಕಾರ ಅರೆ ಬಂದ ವ್ಯವಸ್ಥೆಯನ್ನು ಕೊಟ್ಟರು ಕೂಡ ನಾವು ಮತ್ತೆ ಬೇಯಿಸಿ ತಿನ್ಬಹುದು. ಆ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಇದು ಈಗಿನ ಪರಿಸ್ಥಿತಿ. ಸರ್ಕಾರ ಕೂಡ ಅದೇ ರೀತಿ, ಜನರು ಕೂಡ ಆಗಿದೆ. ಹಾಗಾದ್ರೆ ಬಹಳ ಮುಖ್ಯವಾಗಿ ಜನರ ಜಾಗೃತಿಯಿಂದ ಎಲ್ಲವೂ ಸಾಧ್ಯ ಇದೆ. ಜನರ ಜಾಗೃತಿ ಮಾಡ್ಬೇಕಂದ್ರೆ ಏನು ಸರ್ಕಾರಿ ಶಾಲೆ ಇದೆ ಅದನ್ನು ಬಲಗೊಳಿಸಬೇಕಾದ್ರೆ ಜನರ ಸಹಭಾಗಿತ್ವ ಬಾರಿ ಇಂಪಾರ್ಟೆಂಟ್ ಇರ್ತದೆ ಒಂದು. ಆಮೇಲೆ ಈ ತರದ ಹೊಸ ವ್ಯವಸ್ಥೆ ಏನಿದೆ, ಪೂರ್ವ ಪ್ರಾಥಮಿಕ ಶಾಲೆ ಯಶಸ್ವಿ ಅಂತ ಹೇಳ್ಬೋದು. ಸರ್ಕಾರ ಒಂದು ಬಂಟ್ವಾಳದ ದಡ್ಡಲ್ ಕಾಡ್ ಅನ್ನುವಲ್ಲಿ ಈ ಪ್ರಯತ್ನವನ್ನ ಮಾಡಿದ್ದಾರೆ, ಅದು ಯಶಸ್ವಿಯಾಗಿದೆ. ಸರ್ಕಾರ ಅದನ್ನೊಂದು ಪಾಲಿಸಿ ಮಾಡಿ ಅದನ್ನು ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಮತ್ತೆ ಅದಕ್ಕೆ ಬೇಕಾದ ಸಹಾಯವನ್ನು ಕೊಡಬೇಕು ಒಂದು. ಆದ್ರೆ ಜನರು ಕೂಡ ಅದರಲ್ಲಿ ಭಾಗವಹಿಸಬೇಕು. ಆಗ ಮಾತ್ರ ತುಂಬಾ ಸ್ಟ್ರೆಂಥನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿಯ ಒಂದು ಸ್ಪಷ್ಟವಾದ ಪಾಲಿಸಿ ಡಿಸಿಷನ್ ಮತ್ತೆ ಜನರ ಸಹಭಾಗಿತ್ವ ಇಲ್ಲದೆ ಸಾಧ್ಯ ಇಲ್ಲ. ಅಂದ್ರೆ ಈ ಪಾಲಿಸಿ ಡಿಸಿಷನ್ ಅನ್ನ ಜನ ತೆಗೆದುಕೊಳ್ಬೇಕಾಗಿದೆ. ಸರ್ಕಾರವನ್ನು ಒಂದು ಗ್ರೂಪ್ ಅಥವಾ ಏನು ಎಜುಕೇಶನ್ ಇದರಲ್ಲಿ ಯಾರು ಕೆಲಸ ಮಾಡ್ತಾರೆ ಇದರ ವಿರುದ್ಧವಾಗಿ ಕೆಲಸ ಮಾಡೋ ಒಂದು ಲಾಬಿ ಇರ್ತದೆ. ಸೊ ನಾವು ಪ್ರವಾಹದ ವಿರುದ್ಧ ಈಜಬೇಕಂತ ವ್ಯವಸ್ಥೆ ಇದೆ. ಸೊ ಸರ್ಕಾರವನ್ನು ನಾವು ಒತ್ತಾಯಿಸಬೇಕು, ಮತ್ತೆ ಅದಕ್ಕೆ ಏನು ಪ್ರತಿಭಟನೆ ಏನ್ ಮಾಡ್ಬೇಕು ಅದನ್ನು ಮಾಡಿ ಇದನ್ನು ಮಂಜೂರು ಮಾಡಿಸಬೇಕು. ಮತ್ತೊಂದು ನನಗೆ ತೀರಾ ಶೋಕಿಯಾಗಿ ಕಾಣ್ತಾ ಇರುವಂತದ್ದು, ನಾನು ಕಲಿತಂತ ಶಾಲೆ ಕನ್ನಡ ಶಾಲೆ ಅಂತ ಅನ್ನುವಂಥದ್ದು, ಆ ಶಾಲೆಯ ವಾರ್ಷಿಕೋತ್ಸವ 50 ವರ್ಷವೋ 100 ವರ್ಷದ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ನಾನು ಮಾಡಿ ಇದು ನನ್ನ ಶಾಲೆ ಅನ್ನುವಂಥ ಒಂದು ಇಮೋಷನಲಿಸಮ್. ಬಹುಶಃ ಮಂಗಳೂರಿನ ಕೆಲವು ಶಾಲೆಗಳಲ್ಲೂ ಕೂಡ, ನಗರದ ಶಾಲೆಗಳು ಅಥವಾ ಉಡುಪಿ ನಗರದ ಶಾಲೆಗಳಲ್ಲೂ ಕೂಡ ಹಲವಾರು ಕಡೆಗಳಿಂದ ದಿನಾಚರಣೆಗಳು, ವಾರ್ಷಿಕೋತ್ಸವ ಒಂದು ವಾರ ಇಡೀ ನಡೆದಿದೆ. ಆಗ ಆ ಶಾಲೆಯಲ್ಲಿ ಕಲಿತಂತ ಬಹಳ ದೊಡ್ಡ ಗಣ್ಯ, ದುಬೈಯಲ್ಲಿ ಇರುವವನು, ಅಲ್ಲಿ ಇರುವವನು, ಎಲ್ಲೆಲ್ಲಿಂದಲೂ ಬಂದು ಅಲ್ಲಿ ಒಬ್ಬ ಗೆಸ್ಟ್ ಆಗಿ ಕೂತುಕೊಂಡು ಅವನ ತನ್ನ ಬಾಲ್ಯದ ದಿನಗಳನ್ನು ಇಮೋಷನ್ಗೆಲ್ಲ ಹಂಚಿದ್ದಾನೆ. ಆ ನಂತರದಲ್ಲಿ ಏನಾಗಿದೆ, ಮತ್ತೆ ಅಲ್ಲಿಗೆ ಎಷ್ಟು 20 ಅಥವಾ ಬಿಜಾಪುರದ ಕೂಲಿ ಕಾರ್ಮಿಕರ ಮಕ್ಕಳು ಅಥವಾ ಮತ್ತೊಂದು ಕಾರ್ಮಿಕರ ಮಕ್ಕಳು ಮಾತ್ರ ಆ ಶಾಲೆಗೆ ಬರ್ತಾ ಇದ್ದಾರೆ. ಇಲ್ಲಿ ವಸತಿ ಶಾಲೆಯಲ್ಲಿ ಇರುವ ಎಲ್ಲರೂ ಕೂಡ ಬಿಜಾಪುರ, ಗದಗ್, ಬಾಗಲಕೋಟೆಯವರು. ಎಲ್ಲಿ ನೀವು ರೂರಲ್ ಏರಿಯಾಕ್ಕೆ ಹೋದ್ರು ಕೂಡ, ನೀವು ಇಟ್ಲದಂತ ಏರಿಯಾಕ್ಕೆ ಹೋದ್ರು ಕೂಡ ನಮ್ಮ ಊರಿನವರಲ್ಲಿ ಯಾರೂ ವಸತಿ ಶಾಲೆಯಲ್ಲಿ ಇಲ್ಲ. ಮಂಗಳೂರಿನ ಮಲ್ಲಿಕಟ್ಟೆ ಶಾಲೆ, ಬೋಳೂರಲ್ಲಿರುವ ಶಾಲೆ, ಹೊಯ್ಗೆ ಬಜಾರ್ನಲ್ಲಿರುವಂತಹ ಶಾಲೆ, ನಗರದ ಪ್ರಮುಖ
ಬಡಾವಣೆಗಳಲ್ಲಿರುವ ಎಲ್ಲ ಸರ್ಕಾರಿ ಶಾಲೆ ಅವರಿಗೆ ಅದು ಹೆಲ್ಪ್ ಅದ್ರ ಯೂಸ್ ಆಗ್ಲಿ, ಅದು ನಾವು ವಿರೋಧಿಸದಲ್ಲ. ಬಹುಶಃ ರೆಹಮಾನ್ ಅಂತ ಕೆಲವರು ಅದು ಹೋರಾಟಗಳು ಸ್ಥಳೀಯ ಮಟ್ಟದಲ್ಲಿ ಮಾಡಿದ್ರಿಂದ ಅಲ್ಲಿರುವಂತಹ ಶಾಲೆಗಳು ಉಳಿದಿದ್ದಾವೆ. ಎಷ್ಟರ ಮಟ್ಟಿಗೆ ಇನ್ನೂ ನಿಮ್ಮ ಪ್ರಯತ್ನಗಳು ಬೇಕು? ಅಲ್ಲ, ಈ ಸಮಸ್ಯೆ ಬಂದ ಕಾರಣ ನೀವು ಸರ್ಕಾರಿ ಶಾಲೆಗೆ ಸ್ವಲ್ಪ ಫೋಕಸ್ ಆಗಿದೆ, ಸ್ವಲ್ಪ ಅಟೆನ್ಷನ್ ಜನ ಕೊಡ್ತಾ ಇದ್ದಾರೆ, ಸರ್ಕಾರ ಕೂಡ ಸ್ವಲ್ಪ ಗಮನ ಹರಿಸುವಂತೆ ಆಗಿದೆ. ಮತ್ತೆ ಅಲ್ಲಿ ಇನ್ವಾಲ್ವ್ಮೆಂಟ್ ಬೇಕು. ಏನಂದ್ರೆ ಬರೇ ಅವ್ರ ಟೀಚರ್ಸ್ ಬಂದು ಅವ್ರ ಪಾಡಿಗೆ ಪಾಠ ಮಾಡೋದು ಅಲ್ಲ, ಬೇರೆ ರೀತಿಯ ಆಕ್ಟಿವಿಟೀಸ್, ಅದು ರಂಗಭೂಮಿ ಇರ್ಬೋದು ಅಥವಾ ಉದ್ಯೋಗ ಕ್ರೀಡಾ ಚಟುವಟಿಕೆ ಇರ್ಬೋದು, ಸಂವಾದ ಇರ್ಬೋದು, ಜನರೊಟ್ಟಿಗೆ ಸಾಧನೆ ಮಾಡಿದ್ರೊಟ್ಟಿಗೆ, ಟೌನ್ ಅಲ್ಲಿ ವಾಸಿಸೋರೊಟ್ಟಿಗೆ ಅಥವಾ ಬೇರೆ ಬೇರೆ ರೀತಿಯವರೊಟ್ಟಿಗೆ ಇದು ಬೇಕು. ಆ ಥರ ಇದ್ದಾಗ ಮಾತ್ರ ಒಂದು ಶಿಕ್ಷಣ, ಅದು ಲರ್ನಿಂಗ್ ಪ್ರೋಸೆಸ್ ಬರೀ ಪಾಠ ಪುಸ್ತಕವನ್ನು ಓದಿ ಇದಾಗುದಲ್ಲ. ಆ ರೀತಿ ಆಕ್ಟಿವಿಟೀಸ್ ಕೂಡ ಈ ಸರ್ಕಾರಿ ಶಾಲೆ ನಡೆಯಬೇಕು. ಸಕ್ಕ ಮಟ್ಟಿಗೆ ನಡೆಯುತ್ತಿತ್ತು, ಅದು ಒಂದು ಟೈಮಲ್ಲಿ ಎಲ್ಲ ಬಿಟ್ಬಿಟ್ಟ ಕಾರಣ, ಸರ್ಕಾರಿ ಶಾಲೆಗೆ ಫೋಕಸ್ ಕಡಿಮೆ ಆದ ಕಾರಣ ಈ ಸಮಸ್ಯೆ ಶುರುವಾಯಿತು. ಈಗ ಸಮಸ್ಯೆ ಉಲ್ಬಣ ಆದಾಗ ಈಗ ಮತ್ತೆ ಫೋಕಸ್. ಹಿಂದೆ ಇದ್ದ ಕನ್ನಡ ಶಾಲೆ ಇದ್ದ ಥಿಯೇಟರ್ ಆಕ್ಟಿವಿಟೀಸ್ಗಳು ಈಗ ನಮಗೆ ಅದು ರೂಪ ಬದಲಾವಣೆಯಾಗಿದೆ. ಈಗ ಇದೆ, ಆಗ್ತಾ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ ಆಕ್ಟಿವಿಟೀಸ್ ಇದೆ, ಅದು ಇನ್ನೂ ಸ್ವಲ್ಪ ಸ್ಟ್ರೀಮ್ಲೈಸ್ ಮಾಡಬೇಕು ಅದನ್ನು. ಎಸ್. ಸೊ ಹೇಗೆ ದಯಾನಂದ್ ಶೆಟ್ರೆ, ಅಂದ್ರೆ ನಿಮಗೂ ಕೂಡ ಚಾಲೆಂಜಿಂಗ್ ಇರುವಂಥದ್ದು, ನಿಮ್ಮ ಒಂದು ಸ್ಥಳೀಯ ಮಟ್ಟದಲ್ಲಿ ನೀವೇನು ಪ್ರಯತ್ನಗಳನ್ನು ಮಾಡಿದ್ದೀರಿ, ಬಹುಶಃ ಒಂದು ಮಟ್ಟದಲ್ಲಿ ಯಶಸ್ಸು ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೀರಿ ಆ ಪ್ರಯತ್ನಗಳ ಭಾಗವಾಗಿ. ಅಂದ್ರೆ ಇವತ್ತಿನ ಬೆಳವಣಿಗೆಯ ಆಧಾರದಲ್ಲಿ ಇವತ್ತಿನ ವ್ಯವಸ್ಥೆ ಏನು ಯಾವ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೆ ನಾವು ಶಿಕ್ಷಣವನ್ನ ತರಬೇಕಾದಂಥ ಅಗತ್ಯತೆ ಇದೆ. ಅದು ಸರ್ಕಾರಿ ಇಲಾಖೆಗಳು ಶಾಲೆಗಳು ಮಾಡದೇ ಇದ್ರು ಕೂಡ ಅಲ್ಲಿ ಸಂಬಂಧಪಟ್ಟಂತ ನೀವುಗಳು ಮಾಡಿರುವಂಥದ್ದು ಆ ಚಾಲೆಂಜ್ ಇದೆ ಅಂತ ಅನ್ನೋದು. ಇದು ನಿರಂತರವಾದ ಪ್ರಕ್ರಿಯೆ. ಏನೋ ಒಂದಷ್ಟು ದಿನ ಮಾಡಿ ಒಂದಷ್ಟು ಖರ್ಚು ಮಾಡಿ ಕ್ಲಾಸ್ ರೂಮ್ ಕಟ್ಟಿ ಏನೋ ಮಾಡಿ ಬಿಟ್ಟು ಹೋಗುವಂಥದ್ದಲ್ಲ. ಇದು ನಿರಂತರವಾಗಿ ಮುಂದುವರಿಬೇಕಾದ್ದು. ಏನೋ ಅನಾಹುತ ಆದಾಗ ಸಮಸ್ಯೆ ಆದಾಗ ಯಾರೋ ಬಂದು ಸಹಾಯ ಮಾಡ್ತಾರೆ, ಆದ್ರೆ ಅವ್ರು ನಿರಂತರವಾಗಿ ಅವರ ಜೊತೆ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟವರು ಕಡೆಗೆ ಬರಲೇಬೇಕು. ಹಾಗಾಗಿ ಸರ್ಕಾರ ಅಂತೂ ಇದಕ್ಕೆ ಮಧ್ಯಪ್ರವೇಶ ಮಾಡಲೇಬೇಕು. ಸರ್ಕಾರಿ ಶಾಲೆಗಳನ್ನು ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಯೋಜನೆ ಮಾಡ್ಬೇಕ ವಿನಃ ಮಿನಿಸ್ಟರ್ಗಳು ಇವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ ನಮ್ಗೆ ಇಷ್ಟು ಮಕ್ಕಳು ಕಮ್ಮಿ ಆಗಿದ್ದಾರೆ, ನಾವು ಇನ್ನೊಂದು ಶಾಲೆ ಜೊತೆ ವಿಲೀನ ಮಾಡ್ತೇವೆ, ಅದನ್ನ ಮುಚ್ತೇವೆ ಅಂತ ಯಾವುದೇ ಬೇಸರ ಇಲ್ಲದೆ ಹೇಳ್ತಾರೆ. ಚೂರು ಕನಿಕರ ಇರೋದಿಲ್ಲ ಅವರಿಗೆ. ಶಾಲೆಗಳನ್ನ ನಾವು ಮುಚ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಈ ವರ್ಷದ ಶೈಕ್ಷಣಿಕ ಆರಂಭದಲ್ಲಿ ಒಂದು ಪ್ರೆಸ್ ಮೀಟ್ ಅದೇ ಆಗಿದೆ. ಹೌದು, ಇಷ್ಟನ್ನು ಮುಚ್ತೇವೆ, ಇಷ್ಟು ಟೀಚರ್ಗಳಲ್ಲಿ ಜಾಸ್ತಿ ಇದ್ದಾರೆ, ಅವರನ್ನು ಬೇರೆ ಶಾಲೆಗೆ ಹಾಕ್ತೇವೆ, ಇನ್ನು ರಿಟೈರ್ಮೆಂಟ್ ಆದ ಜಾಗಕ್ಕೆ ನಾವು ಹೊಸಬರನ್ನ ಹಾಕೋದಿಲ್ಲ ಅಂದ್ರೆ ಯಾವುದು ಬೇಜವಾಬ್ದಾರಿ ಇದೆ ಅದನ್ನು ಬಿಡಬೇಕು. ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಏನಿದೆ ಕನ್ನಡ ಉಳಿಬೇಕಾದ್ರೆ ಖಾಲಿ ಕನ್ನಡ ಅಂತ ನಾವು ಬುಬ್ಬೇಡಿದ್ರೆ ಸಾಕಾಗೋದಿಲ್ಲ. ನಾವು ಕೇರಳ ಅಥವಾ ತಮಿಳುನಾಡಿನ ಜನರ ಹತ್ರ ನಾವು ಭಾಷಾ ವ್ಯಾಮೋಹವನ್ನು ಕಲಿಬೇಕಾಗಿದೆ. ಅವರು ಇದೇ ರೀತಿ ಎಲ್ಲವನ್ನ ಶಿಕ್ಷಣ ಇಂಗ್ಲಿಷ್ ಇದೆ, ಹಿಂದಿ ಇದೆ, ಎಲ್ಲವೂ ಇದೆ, ಅದರ ಜೊತೆಗೆ ಅವರ ಭಾಷೆ ಕೂಡ ಅವರು ಅಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಆ ರೀತಿಯಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಅನ್ನು ಕಲಿಸಬೇಕು. ಇಲ್ಲಿ ಖಾಸಗಿ ಶಾಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸೋದಿಲ್ಲ, ಅವರಿಗೆ ಕಾನೂನೇ ಇಲ್ಲ. ಅದನ್ನು ಮೊದಲು ಮಾಡಿ. ಕನ್ನಡ ಕಲಿಸಿದ್ರು ಹುಡುಗರಿಗೆ ಕನ್ನಡ ಬರೋದಿಲ್ಲ. ಅದನ್ನು ಮೊದಲು ಮಾಡಿ. ಒಂದು ವೇಳೆ 1ರಿಂದ 4ನೇ 5ನೇವರೆಗೆ ನಮ್ಮಲ್ಲಿ ಕನ್ನಡ ಮಾಧ್ಯಮ ಮಾತ್ರ, ಎಲ್ಲಾ ಖಾಸಗಿ ಶಾಲೆಯಲ್ಲೂ ಅದೇ ಇರಬೇಕು. ಕೇವಲ ಸರ್ಕಾರಿ ಶಾಲೆ ಇವತ್ತು ನಾಳೆ ಮುಚ್ಚುವ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಆ ಕಾನೂನು ಅನ್ವಯ ಆಗೋದಲ್ಲ, ಎಲ್ಲಾ ಶಾಲೆಗಳಿಗೆ ಅನ್ವಯ ಬೇಕು. ಒಂದೇ ರೀತಿಯ ವ್ಯವಸ್ಥೆ ಬಂದ್ರೆ ಖಂಡಿತವಾಗಿ ಇದು ಉಳಿತದೆ, ಬೆಳೀತದೆ. ಇಲ್ಲದ್ರೆ ಬಡವರ ಮಕ್ಕಳಿಗೆ ಇನ್ನು ಮುಂದೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸರ್, ಈಗ ಏಡೆಡ್ ಸ್ಕೂಲ್ಗಳು ಅಂದ್ರೆ ಅನುದಾನಿತ ಶಾಲೆಗಳು ಅವರಿಗೆ ಫ್ರೀ ಅಂದ್ರೆ ಎಜುಕೇಶನ್ ಫ್ರೀ, ಅದರ ಜೊತೆಗೆ ಮನೆಯವರಿಗೆ ದುಡ್ಡು ಕೊಟ್ಟುಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಇರುವಂತ ಸ್ವಲ್ಪ ಕುಂಜದ ಬೆಲೆ ಅಂದ್ರೆ ವಲಸೆ ಬಂದವರು, ಹಾಗೆ ಹಿಂದುಳಿದ ಬಡತನದಲ್ಲಿರುವಂತಹ ಜನರು, ಅವರಿಗೆ ಮನೆಯವರಿಗೆಲ್ಲ ಇದನ್ನ ಆಶೆ ಪಟ್ಟು ಇಂತ ತೋರಿಸಿಕೊಂಡು ಅವರಿಗೆ ಹಣ ಕೊಟ್ಟು ನಮ್ಮಲ್ಲಿಂದ ಸಾಧಾರಣ ಮಂಗಳೂರಿಗೆ ಅಂದ್ರೆ ಅಲ್ಲಿಂದ 15 ಕಿಲೋಮೀಟರ್ ದೂರಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸರ್ಕಾರಿ ಶಾಲೆ ಇದೆ, ಅಲ್ಲಿ ಸರ್ಕಾರಿ ಶಾಲೆ ಬರುವ ಮಕ್ಕಳನ್ನ ಏಡೆಡ್ ಸ್ಕೂಲಿಗೆ ಕರ್ಕೊಂಡು ಹೋಗುವಂತ. ಇನ್ನೊಂದು ನಮ್ಮ ವ್ಯವಸ್ಥೆಯಲ್ಲಿ ಒಂದು ಏನಾದ್ರು ಮಾಡ್ಬೇಕಂದ್ರೆ ಕೌನ್ಸಿಲರ್ಸ್ ಬೇಕು. ಒಂದು ತಾಲೂಕಿಗೆ ಒಂದು 4-5 ಜನ ಆದ್ರೂ ಕೌನ್ಸಿಲರ್ಸ್ ಸಮಾಲೋಚನೆ ಮಾಡುವುದು, ಮಕ್ಕಳ ಸಮಸ್ಯೆ ಇರ್ಬೋದು, ಟೀಚರ್ ಸಮಸ್ಯೆ ಇರ್ಬೋದು, ಆ ತರದೊಂದು ವ್ಯವಸ್ಥೆ ಬರಬೇಕಾದ ಒಂದು ಸರ್ಕಾರ ಈ ಬಗ್ಗೆ ಒಂದು ಗಂಭೀರವಾಗಿ ಇದು ಮಾಡ್ಬೇಕಾಗ್ತದೆ ವಿಷಯ. ಈಗ ಜೀವನ ಕಾಂಪ್ಲೆಕ್ಸ್ ಆಗಿದೆ, ಮೊದಲ ತರ ತುಂಬಾ ಸಿಂಪಲ್ ಆಗಿಲ್ಲ. ವಿವಿಧ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಸ್ ಇದೆ, ಪ್ರಾಬ್ಲಮ್ಸ್ ಇರ್ತವೆ, ಒಬ್ಬೊಬ್ಬನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬೇರೆ ಬೇರೆ ಇರ್ತದೆ. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ, ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ, ಲ್ಯಾಂಗ್ವೇಜ್ ಬೇರೆ ಇರ್ತದೆ. ಸೊ ಅವರವರು ಕೆಲವೊಂದು ಸಮಸ್ಯೆ ಇರ್ತದೆ. ಕೌನ್ಸಿಲರ್ಸ್ ಒಂದು ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಬರಬೇಕು ಸ್ಕೂಲಿಗೆ, ಸ್ಕೂಲ್ ಅಪ್ ಟು ಹೈಸ್ಕೂಲ್ ಆಗಲಿ, PUC ಆಗಲಿ, ಈ ವ್ಯವಸ್ಥೆಯನ್ನು ಸರ್ಕಾರ ಒಂದು ಗಮನಿಸುವಂಥದ್ದು ಅಗತ್ಯ. ರಮೇಶ್ ಬಿರ್ಲಾ ಅವರಿಗೂ, ರೆಹಮಾನ್ ಖಾನ್, ದಯಾನಂದ್ ಶೆಟ್ಟಿ ಅವರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅಂತ ಹೇಳಿ ಅವರು ಇವರಿಗೆ ಹೇಳುವುದಕ್ಕಿಂತ ನಾವೆಲ್ಲಿದ್ದೇವೆ, ನಾವು ಓದಿದ ಶಾಲೆಗಳನ್ನು ಕೇವಲ ಅದು ಇಮೋಷನಲ್
ಆ ಶಾಲೆಯನ್ನು ನಾನು ಹೇಗೆ ಉಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಭಾಗಿಯಾಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಅಲ್ಲಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಂತೂ ಅಲ್ಲಲ್ಲಿ ಕನ್ನಡ ಶಾಲೆಗಳು ಉಳಿಸುವಂಥ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಅದು ಹೇಗೆ? ಕೇವಲ ಕನ್ನಡ ಅಂತಲ್ಲ, ಅಲ್ಲಿ ಇಂಗ್ಲಿಷ್ ಅನ್ನು ಓದುವಂಥದ್ದು. ಮತ್ತು ಈಗಿನ ಆಂಗ್ಲ ಮಾಧ್ಯಮ ಶಾಲೆಗಳು ಅಥವಾ ಖಾಸಗಿ ಶಾಲೆಗಳು ಯಾವ ರೀತಿಯಲ್ಲಿ ಇದ್ದಾವೋ ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವುದರತ್ತ ಅಲ್ಲಿಗೆ ಬೇಕಾದಂಥ ಪೀಠೋಪಕರಣಗಳು, ಮೂಲಭೂತ ಸೌಕರ್ಯಗಳನ್ನು ಕೂಡ ಸ್ಥಳೀಯ ಜನರ ಸಹಭಾಗಿತ್ವದಲ್ಲಿ ಕೊಡುವಂಥ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು. ಜೊತೆಗೆ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂಥ ರೀತಿಯಲ್ಲೂ ಕೂಡ ಜನರು ಎದ್ದೇಳಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು, ಕನ್ನಡ ಶಾಲೆಗಳೇ ಎದ್ದೇಳಿ. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.